ನಮಸ್ಕಾರ ವೀಕ್ಷಕರೇ, ಬಲ್ಮಕ್ಕು 60 ವಜ್ರ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ನಾವು ಇವತ್ತು ತೆಗೆದುಕೊಂಡಿರುವಂತಹ ವಿಚಾರ ಇದು ಏನೋ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಈಗ ಸಾಕಷ್ಟು ಅಭಿವೃದ್ಧಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ಭಾಗಗಳು ಕೂಡ ಈಗ ಅಭಿವೃದ್ಧಿ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಅಭಿವೃದ್ಧಿ ಆಗುವ ಒಂದು ಪ್ರಕ್ರಿಯೆಯಲ್ಲಿ ಬಹಳಷ್ಟು ಕೊಡುಗೆಯನ್ನು ನೀಡಿರುವಂಥದ್ದು. ಅಂದ್ರೆ ಸ್ವಾತಂತ್ರ್ಯದ ನಂತರ ಇಂದಿನ ತನಕದ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಇದಕ್ಕೆ ಒಂದು ಗಣನೀಯ ಕೊಡುಗೆಯನ್ನ ಕೊಟ್ಟಿರುವಂತದ್ದು ಬಾಸಲ್ ಮಿಷನ್ ಅನ್ನುವಂಥದ್ದು. ಹೌದು, ಈ ಒಂದು ಬಾಸಲ್ ಮಿಷನ್ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕ್ಷೇತ್ರಗಳಿಗೆ ನೀಡಿದಂತಹ ಕೊಡುಗೆ ಸಾಕಷ್ಟು ಇರುವಂಥದ್ದು. ಅಂದ್ರೆ ಸಾಹಿತ್ಯ ಇರ್ಬೋದು, ಕೃಷಿ ಇರ್ಬೋದು, ಹಾಗೇನೆ ಮುದ್ರಣ ಕ್ಷೇತ್ರ ಇರ್ಬೋದು, ಎಲ್ಲಾ ಕ್ಷೇತ್ರಗಳಿಗೆ ಒಂದು ಗಣನೀಯ ಒಂದು ಕೊಡುಗೆಯನ್ನ ನೀಡಿರುವಂತದ್ದು. ಇಂತಹ ಒಂದು ಬಾಸಲ್ ಮಿಷನ್ ನ ಒಂದು ಪರಂಪರೆಯನ್ನ ಬೆಳೆಸಿಕೊಂಡು ಬರುವ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡಿಕೊಂಡು ಬಂದಿರುವಂತದ್ದು ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರ ಸಂಘ ನಿಯಮಿತ ಅನ್ನುವಂಥದ್ದು. ಹೌದು, ನಾವು ಯಾಕೆ ಇದರ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈ ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಂಘ ಇದೀಗ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದೆ. ಅಂದ್ರೆ 60ನೇ ವರ್ಷದ ಸಂಭ್ರಮವನ್ನ ಪೂರೈಸ್ತಾ ಇದೆ. ಇದೀಗ 60ನೇ ವಾರ್ಷಿಕೋತ್ಸವ ಸಂಭ್ರಮ ಕೂಡ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಘದ ಬಗ್ಗೆ, ಸಂಘದ ಹಿನ್ನೆಲೆಯ ಬಗ್ಗೆ ಅಥವಾ ಸಂಘ ಮಾಡಿಕೊಂಡು ಬರ್ತಾ ಇರುವಂತಹ ಕೆಲಸದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಸಂಘದ ಒಂದು ಸಂಚಾಲಕರಾಗಿರುವಂತಹ, ಅಂದ್ರೆ ವಾರ್ಷಿಕೋತ್ಸವ ಸಮಿತಿಯ ಸಂಚಾಲಕರಾಗಿರುವಂತಹ ವಿನ್ಫ್ರೆಡ್ ಜೆ ಅಮನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಒಂದು ಸಮಿತಿಯ ನಿರ್ದೇಶಕರಾಗಿರುವಂತಹ ಬೆನೆಟ್ ಜೆ ಅಮನ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿರುವಂತಹ ರಾಧಾಕೃಷ್ಣ ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮಿಂದಲೇ ಶುರು ಮಾಡೋದಕ್ಕೆ ಬಯಸ್ತೀನಿ. ಏನ್ ಹೇಳ್ತೀರಿ ಅಂದ್ರೆ ಈ ಒಂದು ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಂಘದ ಬಗ್ಗೆ, ಅಂದ್ರೆ ಸಂಘ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು? ಓಕೆ, ಸಹಕಾರ ಸಂಘ ಅಂದ್ರೆ ಇದು 1959 ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಅನ್ವಯ ನೋಂದಣಿಯಾದ ಒಂದು ಸಂಸ್ಥೆ ಇದು. ಇದರಲ್ಲಿ ಈ ಸದಸ್ಯರೇ ಇದರ ಒಡೆತನವನ್ನ ಹೊಂದಿರ್ತಾರೆ. ಅವರೇ ಎಲ್ಲ ಸೇರ್ಕೊಂಡು ಶೇರ್ ಕಲೆಕ್ಟ್ ಮಾಡಿಬಿಟ್ಟು ಅದರ ಆಧಾರದಲ್ಲಿ ಕೆಲಸ ಮಾಡುವಂತ ಒಂದು ಸಂಸ್ಥೆ ಇದು. ಇದರ ಮಾಲಕತ್ವವನ್ನ ಅಂದ್ರೆ ಸದಸ್ಯರೇ ಹೊಂದಿರುವುದರಿಂದ ಇದನ್ನ ನೋಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರಾರ್, ಅಂದ್ರೆ ಕೋಆಪರೇಟಿವ್ ಸೊಸೈಟಿಯ ರಿಜಿಸ್ಟ್ರಾರ್, ಡೆಪ್ಯೂಟಿ ರಿಜಿಸ್ಟ್ರಾರ್ ಇರ್ತಾರೆ. ಅದರ ಕೆಳಗಡೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಇರ್ತಾರೆ. ಇವರ ಅಂಡರಲ್ಲಿ ಇದು ಕೆಲಸ ಮಾಡಿಕೊಂಡು ಬರುವಂತಹ ಒಂದು ಸಂಸ್ಥೆ ಆಗಿದೆ. ಇನ್ನು ನಾನು ಬೆನೆಟ್ ಜೆ ಅಮನ್ ಅವರನ್ನ ಕೇಳೋದಿದ್ರೆ, ಸರ್, ಈ ಒಂದು ಯಾವುದೇ ಒಂದು ಸಂಘ ಒಂದು ಸ್ಥಾಪನೆ ಆಗೋದು, ಯಾವುದೇ ಒಂದು ಸಂಘ ಸಂಸ್ಥೆಗಳು ಸ್ಥಾಪನೆ ಆಗೋದ್ರ ಹಿಂದೆ ಒಂದು ಉದ್ದೇಶ ಅಂತ ಇರ್ತದೆ, ಒಂದು ಚಿಂತನೆ ಅಂತ ಇರ್ತದೆ. ಈ ಒಂದು ಸಹಕಾರ ಸಂಘದ ಸ್ಥಾಪನೆ ಹಿಂದೆ ಇದ್ದಂತ ಒಂದು ಉದ್ದೇಶ ಏನು ಅನ್ನುವಂಥದ್ದು ಸರ್? ಈಗಾಗಲೇ ನೀವು ಹೇಳಿದಿರಿ, ಬಾಸಲ್ ಮಿಷನ್ ಅವರು ಮಂಗಳೂರಿಗೆ ಬರೋದು 1834ರಲ್ಲಿ. 34ರವರು ಬಂದು ಯಾವುದೋ ಒಂದು ಉದ್ದೇಶದಿಂದ ಬಂದರೆ ಸಹ ಈ ಜಿಲ್ಲೆಯಲ್ಲಿ ಯಾವುದೇ ಒಂದು ಕಾರ್ಖಾನೆ ಆಗಲಿ, ಕೆಲಸಗಳಾಗಲಿ ಅಥವಾ ವಿದ್ಯಾಭ್ಯಾಸ ಆಗಲಿ ಇರಲಿಲ್ಲ. ಅದಕ್ಕಾಗಿ ಅವರು ಮೊದಲು ಮಾಡಿದಂಥ ಒಂದು ಶಾಲೆ 1832 ಒಂದು ಶಾಲೆ ಸಹ ಮಾಡ್ತಾರೆ. ಆನಂತರ ಅವರು ಇಲ್ಲಿನ ಜನರಿಗೆ ಏನಾದ್ರು ಕೆಲಸ ಕಸಬು ಕೊಡಬೇಕು ಅಂತೇಳಿ ಈ ನೇಯ್ಗೆ ಅವರೇ ಮಾಡಿದ್ದು, ಅವರಿಂದಲೇ ಪ್ರಾರಂಭ ಆದಂತಲ್ಲ, ಜಿಲ್ಲೆಯಲ್ಲಿ ಬೇರೆ ರೀತಿಯ ನೇಯ್ಗೆಗಳಿತ್ತು ಇದ್ದವುದು. ಆದರೆ ಅವರು 1844ರಲ್ಲಿ ಒಂದು ನೇಯ್ಗೆ, 1851ರಲ್ಲಿ ತಿರುಗೊಂದು ಹೊಸೈರಿ ಅಂತೇಳಿ ವಿಭಾಗವನ್ನು ತೆರೆದು ಮಂಗಳೂರಿನಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ವಿದೇಶದಿಂದ ತಂದ ಮಿಷನ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅವರು ಅದನ್ನು ಉತ್ಪಾದನೆ ಮಾಡ್ತಾರೆ. ಉತ್ಪಾದನೆ ಅಂತ ಹೇಳಿದ್ರೆ ಒಳ ಉಡುಪುಗಳಿರ್ಬೋದು, ಕಾರ್ಪೆಟ್ ಇರ್ಬೋದು, ಟವೆಲ್ ಇರ್ಬೋದು, ಅಂತ ಬೇರೆ ಬೇರೆ ಅದು ಮಾಡುದು. ಅದು ವಿಶೇಷವಾಗಿ ಏನಂತ ಹೇಳಿದ್ರೆ ಅಲ್ಲಲ್ಲಿ ಬ್ರಾಂಚ್ಗಳು ಸಿತ್ತು. ಮುಲ್ಕಿಯಲ್ಲಿ ಒಂದು ಬ್ರಾಂಚ್ ಇತ್ತು, ನಮ್ಮ ಸೈಂಟ್ ಆಗ್ನೆಸ್ ಹತ್ರ ಮಡಿಕೇರಿ ಗುಡ್ಡೆಯಲ್ಲಿ ಒಂದು ಬ್ರಾಂಚ್ ಇತ್ತು. ಮತ್ತೆ ಅದು ಕಲಿಸ್ತೂ ಇದ್ರು ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನೇಯ್ಗೆ ಕಾರ್ಖಾನೆ, ಆ ಬಟ್ಟೆ ಮಾಡುವಂತ, ಬಟ್ಟೆ ಹೊಲಿಯುವಂಥದ್ದು, ಬ್ಲೀಚಿಂಗ್ ಮಾಡುವಂಥದ್ದು, ಬಣ್ಣ ಹಾಕುವಂಥದ್ದು ಅದನ್ನೆಲ್ಲ ಕಲಿಸ್ತಾ ಇದ್ರು. ಅದು ಸಾಧಾರಣ 1844ರಿಂದ ವರ್ಲ್ಡ್ ವಾರ್ ಆಗ್ತಾ ಸಹ ನಡೀತಾ ಬಂತು. ವರ್ಲ್ಡ್ ವಾರ್ ಆದ ಟೈಮಲ್ಲಿ ಆಗ ಬ್ರಿಟಿಷ್ ಆಡಳಿತ ಇದ್ದದ್ರಿಂದ ಇವರು ಜರ್ಮನಿಯವರು ಅವರಿಗೆ ಅಂತ ಹೇಳ್ತಾರೆ ವಿರೋಧಿ. ಹಾಗೆ ಎಲ್ಲ ಕಮರ್ಷಿಯಲ್ ಆಗಿದ್ದಂಥ ಟೈಲ್ ಫ್ಯಾಕ್ಟರಿ ಮತ್ತು ನೇಯ್ಗೆ ಕಾರ್ಖಾನೆಗಳು ಎನಿಮಿ ಪ್ರಾಪರ್ಟಿ ಅಂತೇಳಿ ಅದು ಕಾಮನ್ ಟ್ರಸ್ಟ್ ಕ್ಯಾಲಿಕಟ್ಗೆ ಅವರಿಗೆ ಕನ್ವರ್ಟ್ ಆಯ್ತದೆ. ಹಾಗೆ ಈ
ಕಾರ್ಖಾನೆ ಅವರು ಬಂದ್ ಮಾಡಲಿಲ್ಲ, ಈ ನೇಯ್ಗೆ ಕಾರ್ಖಾನೆ ಬಂದ್ ಮಾಡಲಿಲ್ಲ. ಆದರೆ ಕೆಲವು ಅದರಲ್ಲಿದ್ದ ಪ್ರಾಯಸ್ಥರಿರ್ಬೋದು, ಕೆಲವು ಸಣ್ಣ ಪ್ರಾಯದವರು, ಅವರನ್ನೆಲ್ಲ ಕೆಲವು ಸುಮಾರು ಜನ, ಒಂದು 50% ಜನರು ಅದರಿಂದ ಕೆಲಸಕ್ಕೆ ಬಿಟ್ಟರು. ಆನಂತರ ಏನು ಮಾಡಿದ್ರು, ಈ ದೇಶೀಯರಿಗೆ ಒಂದು ಈ ಮಿಷನ್ಗಳು, ಬಾಸಿಲ್ ಮಿಷನ್ಗಳು ಸ್ಥಾಪನೆ ಮಾಡಿದಂಥ ಇಂಥ ಒಂದು ಬನಿಯನ್ ಫ್ಯಾಕ್ಟ್ರಿ ಇರ್ಬೋದು, ಬಟ್ಟೆ ತಯಾರಿಸುವಂಥ ಇದನ್ನಿರ್ಬೋದು, ಅದು ಟೆಕ್ನಿಕಲ್ ಅವ್ರಿಗೆ ಗೊತ್ತಿತ್ತು, ಒಳ್ಳೆ ಹುಷಾರಿದ್ರು ಇದನ್ನೆಲ್ಲ ಮಾಡಬೇಕು ಅಂತೇಳಿ. ಯಾಕಂತೇಳಿ ವರ್ಲ್ಡ್ ವಾರ್ ಆದ ಸಮಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದು ಚಳವಳ, ಈ ಸಹಕಾರ ಚಳವಳ ಹುಟ್ಟಿತ್ತಲ್ಲಿ. ಏನಾರು ಮಾಡಬೇಕು, ಉತ್ಪತ್ತಿ ಮಾಡಬೇಕು, ಉಳಿತಾಯ ಮಾಡಬೇಕು. ಹಾಗೆ 1918 ಒಂದು ಬಲ್ಮಠದಲ್ಲಿ ಒಂದು ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಸೊಸೈಟಿ ಅಂತೇಳಿ ಮಾಡಿದ್ರು. ಅವರಲ್ಲಿ 1939ರಲ್ಲಿ ಒಂದು ಬನಿಯನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ರು. ಬನಿಯನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ 54 ತನಕ ಅದನ್ನು ರನ್ ಮಾಡ್ತಾ ಇದ್ರು. ಸಣ್ಣಲ್ಲಿ 40 ಕೆಲಸಗಾರರಿದ್ರು. ಅಲ್ಲಿ ಹೆಚ್ಚಿನವರು ಮಹಿಳೆಯರೇ. ಆ ಉದ್ದೇಶ ಅವ್ರದ್ದು ಏನಂತ ಹೇಳಿದ್ರೆ, ಅವ್ರು ಬಾಸಿಲ್ ಮಿಷನ್ ಅವರು ನೇಯ್ಗೆ ಕಾರ್ಖಾನೆ ಸ್ಟಾರ್ಟ್ ಮಾಡುವಾಗ ಮಹಿಳೆಯರಿಗೆ ಉದ್ಯೋಗ ಕೊಡಬೇಕು. ಈಗ ನೂಲು ಸುತ್ತು ಇರ್ಬೋದು, ಬಟ್ಟೆ ಹೊಲಿಯೋದಿರ್ಬೋದು, ಎಂಬ್ರಾಯ್ಡರಿ ಇರ್ಬೋದು, ಅದೆಲ್ಲ ಕೆಲಸ ಮಾಡಿದ್ರಿಂದ ಈ ದೇಶೀಯರಿಗೆ ಒಂದು ಚಳವಳಿಯಲ್ಲಿ ನಮ್ಮ ಮಹಿಳೆಯರಿಗೆ ಏನಾದ್ರು ಕೆಲಸ ಕೊಡಬೇಕು. ಹಾಗೆ 1957ರಲ್ಲಿ ಬಲ್ಮಠ ಚರ್ಚಿನ ಒಂದು 17 ಮಂದಿ ಮೆಂಬರ್ಸ್ನವರು ಸೇರಿ ನಾವು ಯಾಕೆ ಏನಾದ್ರು ಒಂದು ಮಾಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ಈ ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಂಘ ನಿಯಮತೆ ಎಂಬುದಾಗಿ ಸ್ಟಾರ್ಟ್ ಮಾಡಿ ಅದನ್ನು ಈ ಉತ್ಪತ್ತಿಯನ್ನು ಮಾಡ್ತಾ ಇದ್ದಾರೆ. ಈಗ ಈ ವರ್ಷ ನಾವು 60ನೇ ವರ್ಷದ ವಾರ್ಷಿಕೋತ್ಸವ ಏಳು ಬೀಳು ಇರ್ಬೋದು. ಆದರೆ ಅದನ್ನು ಬಂದ್ ಮಾಡದೆ ಸ್ಟಾರ್ಟ್ ಆದದ್ದು 16 ಜನ ಶೇರ್ ಹೋಲ್ಡರ್ಸ್ ಇಂದ ಸ್ಟಾರ್ಟ್ ಆದ್ದು. ಈಗ ಒಂದು 230 ಶೇರ್ ಹೋಲ್ಡರ್ಸ್ ಇದ್ದಾರೆ, ಮತ್ತೊಂದು 5-6 ಕೆಲಸಗಾರರಿದ್ದಾರೆ. ನಿರಂತರವಾಗಿ ಆ ತಿರುಪುರ ಅಥವಾ ಇದರಿಂದ ಬಟ್ಟೆಗಳನ್ನು ತರಿಸಿ ಇಲ್ಲಿ ಸ್ಟಿಚ್ ಮಾಡಿ ನಮ್ಮ ಬೇರೆ ಬೇರೆ ಪ್ರದೇಶಗಳಿಗೆ ನಾವು ಅದನ್ನು ಮಾರಾಟ ಮಾಡುವಾಗ ಮಾರಾಟ ಪ್ರತಿನಿಧಿಗಳ ಮೂಲಕ ಅಥವಾ ನಮ್ಮ ಚರ್ಚ್ಗಳುಂಟು, ಚರ್ಚ್ಗಳಲ್ಲಿ ಹಬ್ಬ ಹರಿದಿನಗಳಾದಾಗ ಅಲ್ಲಿ ಹೋಗಿ ನಾವು ಡಿಸ್ಪ್ಲೇ ಪ್ರದರ್ಶನ ಮತ್ತು ಮಾರಾಟ ಮಾಡುವಂತ ಇದು ಉಂಟು. ಅಥವಾ ನಮ್ಮ ಇಂಟರ್ ಚರ್ಚ್ ಈ ಪ್ರೋಗ್ರಾಮ್ಗಳಿರುವಾಗ ಅಲ್ಲಿ ಹೋಗಿ ಪ್ರದರ್ಶನ ಮಾಡಿ ಮಾರಾಟ ಮಾಡುವಂತ ಸಮಸ್ಯೆ ಸಹ ಅಂತ ಒಂದು ವ್ಯವಸ್ಥೆ ಸಹ ನಮ್ಮಲ್ಲಿ ಉಂಟು. ಅಲ್ಲದೆ ನುಸಿ ಪರದೆ ಮತ್ತೆ ಆಮೇಲೆ ಇನ್ನರ್ಸ್, ಸ್ಕರ್ಟ್ಸ್, ಮಹಿಳೆಯರ ಕೆಲವು ಒಳ ಉಡುಪುಗಳು ಕೂಡ ಅಲ್ಲಿ ಮಾಡ್ತಾ ಸೇಲ್ ಮಾಡ್ತಾ ಇದ್ದಾರೆ. ಈಗ ಬೆನರ್ಜಿ ಅಮ್ಮನ ಸರಿ ಹೇಳಿದ್ರು, ಈಗಾಗಲೇ ಬಾಸೆಲ್ ಮಿಷನ್ ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಒಂದು ಕೆಲಸವನ್ನ ಮಾಡಿದೆ, ಆ ಕ್ಷೇತ್ರಗಳಿಗೆ ಕೊಡುಗೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. ಯಾವೆಲ್ಲ ಕ್ಷೇತ್ರಗಳಲ್ಲಿ ಒಂದು ಬಾಸೆಲ್ ಮಿಷನ್ ಕಾರ್ಯವ್ಯಾಪ್ತಿ ಇತ್ತು ಅನ್ನುವಂಥದ್ದು? ಹೌದು ಸರ್, ಬಹಳ ಪ್ರಾಮುಖ್ಯವಾಗಿ 1841ರಲ್ಲಿ ಅವರು ಮಂಗಳೂರಲ್ಲಿ ಪ್ರೆಸ್ ಅನ್ನು ಪ್ರಾರಂಭ ಮಾಡಿದ್ರು. ಆಮೇಲೆ 1843ರಲ್ಲಿ ಕನ್ನಡಕ್ಕೆ ಮೊದಲ ಪತ್ರಿಕೆಯನ್ನು ಕೊಟ್ಟವರೇ ಬಾಸೆಲ್ ಮಿಷನ್ ಅವರು. ಅದೊಂದು ಬಹಳ ಪ್ರಾಮುಖ್ಯವಾಗಿ, ಅದರಿಂದಾಗಿ ಎಲ್ಲ ಕಡೆಗಳಲ್ಲಿ ನ್ಯೂಸ್ ಸಿಕ್ಕುವಂತಹದ್ದು. ಆಮೇಲೆ 1865ರಲ್ಲಿ ಹಂಚಿನ ಕಾರ್ಖಾನೆ, ಈ ಹಂಚಿನ ಕಾರ್ಖಾನೆಯಿಂದಾಗಿ ಅನೇಕರು ತುಂಬಾ ಕೆಲಸವನ್ನು ಪಡೆದರು. ಉದ್ಯೋಗ ಕ್ರಾಂತಿಗೆ ಅದೊಂದು ಹೆಜ್ಜೆಯನ್ನಿಟ್ಟಂತಾಗಿತ್ತು. ಅದು ನಮ್ಮ ಜಪ್ಪಿನಲ್ಲಿ, ಕುದ್ರೋಲಿಯಲ್ಲಿ, ಮಲ್ಪೆಯಲ್ಲಿ ಅದು ಸ್ಥಾಪನೆ ಮಾಡಿದಾಗ ತುಂಬಾ ಜನರಿಗೆ ಅಲ್ಲಿ ಉದ್ಯೋಗದ ಅವಕಾಶವನ್ನು ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಈಗ ಇರುವಂತಹ 1964ರಲ್ಲಿ ಸ್ಥಾಪನೆ ತಾಂತ್ರಿಕ ಹೇಬಿಕ್ ತಾಂತ್ರಿಕ ಶಿಕ್ಷಣ, ಅದು ಕೂಡ ಬಹಳ ಆಗಿನ ಕಾಲದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿತ್ತು. ಅದರಲ್ಲಿ ಅನೇಕ ಯವನ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಆ ತಾಂತ್ರಿಕ ಕೇಂದ್ರದಿಂದ ವಿದ್ಯಾಭ್ಯಾಸ ಮಾಡಿದವರು ಒಳ್ಳೊಳ್ಳೆ ಕಂಪನಿಗಳಲ್ಲಿ, ಬ್ಯಾಂಗ್ಳೂರಿನಲ್ಲಿರುವಂತಹ ಮೈಕೋ, HAL ಅಂತ ಪರ ಊರುಗಳಲ್ಲಿ ತಮ್ಮ ಉದ್ಯೋಗನಲ್ಲಿ ಮಾಡೋದಕ್ಕೆ ಒಂದು ಅವಕಾಶಗಳು ಅಲ್ಲಿ ಪ್ರಾರಂಭ ಆಯಿತು. ಆಮೇಲೆ 1836ರಿಂದ ಸುಮಾರು ನಮ್ಮ ದಕ್ಷಿಣ ಉಡುಪಿ, ಕೊಡಗು ಜಿಲ್ಲೆಗಳಲ್ಲಿ ಮತ್ತು ಕಾಸರಗೋಡು ಜಿಲ್ಲೆಗಳಲ್ಲಿ ಸಾಧಾರಣ 60 ಕನ್ನಡ ಶಾಲೆಗಳು ಅದು ಪ್ರಾರಂಭ ಮಾಡಿ ಈಗ ಕೂಡ ಅದು ನಡೀತದೆ. ಈಗ ಮಂಗಳೂರು ಪಟ್ಟಣದೊಳಗೆ ಇಂಗ್ಲಿಷ್ ಹೆಚ್ಚಿನವರಿಗೆ ಅದರ ಒಂದು ಹುಚ್ಚು ಸುರೋದ್ರಿಂದ ಕನ್ನಡಕ್ಕೆ ಹೆಚ್ಚಿನ ಮಾದರಿ ಕೊಡಿದ ಕೆಲವು ಶಾಲೆಗಳು ಬಂದಾಗಿದೆ. ಆದ್ರೂ ಕೂಡ ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳು, ಕನ್ನಡ ಶಾಲೆಯಲ್ಲಿ ಕಲಿತಂತ ಆ ವಿದ್ಯಾರ್ಥಿಗಳು ಪರ ಊರುಗಳಲ್ಲಿ ತುಂಬಾ ಒಳ್ಳೆ ಹೆಸರುಗಳನ್ನು ಪಡೆದುಕೊಂಡು ತಮ್ಮ ಕಾಲ ಮೇಲೆ ನಿಂತಿದ್ದಾರೆ. ಇದೆಲ್ಲ ಕೊಡುಗೆಗಳನ್ನು ನಮ್ಮ ಬಾಸೆಲ್ ಮಿಷನ್ ಇಂದ ನಮ್ಮದ ಕೊಡುಗೆಗಳು ಬಂದಿದೆ. ಅದನ್ನು ಈಗ ನಾವು ಪ್ರಸ್ತುತ ಅದನ್ನು ಉಳಿಸಿ ಬೆಳೆಸುವಂತದ ಹಂತಕ್ಕೆ ನಾವು ಇದ್ದೇವೆ, ಈಗ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮಗಳನ್ನು. ಈಗ ಈ ಎಲ್ಲ ಒಂದು ಬಾಸೆಲ್ ಮಿಷನ್ ಇಂದ ಪ್ರೇರಿತಗೊಂಡು ಆರಂಭಗೊಂಡಂತಹ ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರ ಸಂಘ ಇದೀಗ 60 ವರ್ಷಗಳನ್ನ ಪೂರೈಸಿರುವಂತದ್ದು. ಈ ಮೂಲಕ ಸಾಮಾಜಿಕ ಚಟುವಟಿಕೆಗಳಿಗೆ ತನ್ನದೇ ಆದ ಕೊಡುಗೆಯನ್ನ ಕೊಟ್ಟುಕೊಂಡು ಬರ್ತಾ ಇರುವಂತದ್ದು. ಇನ್ನು ನಾನು ಈ ಒಂದು ಸಂಘ ಬೆಳೆದು ಬಂದ ಹಾದಿಯ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೋಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ವಿರಾಮದ ಬಳಿಕ ಮತ್ತೆ ಈ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ.
ಎಸ್, ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ವಿರಾಮಕ್ಕಿಂತ ಮುಂಚೆ ಸಂಘದ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡು ಬಂದ್ವಿ. ಅಂದ್ರೆ ಒಂದು ಸಂಘ ಸ್ಥಾಪನೆಯ ಹಿಂದಿನ ಉದ್ದೇಶ ಏನು ಅನ್ನುವಂಥದ್ದನ್ನ ನಮಗೆ ಅತಿಥಿಗಳು ವಿವರಿಸಿದ್ರು. ಇದೀಗ ನಾನು ರಾಧಾಕೃಷ್ಣ ಅವರಲ್ಲಿ ಕೇಳಬೇಕು. ಅಂದ್ರೆ ಈಗ ಸಂಘ 60 ವರ್ಷಗಳನ್ನ ಪೂರೈಸಿದೆ ಅನ್ನುವಂಥ ಸರ್, ಈ ಒಂದು ತಮ್ಮ ಸಂಘ ಬೆಳೆದು ಬಂದ ಒಂದು ಸಹಕಾರ ಸಂಘ ಬೆಳೆದು ಬಂದ ಹಾದಿಯ ಬಗ್ಗೆ ನೀವು ಏನು ಹೇಳ್ತೀರಿ? 1957ರಲ್ಲಿ ಪ್ರಾರಂಭವಾದಂತಹ ಈ ಸಂಘ ಅಂದ್ರೆ ಮೊದಲಿಗೆ ಒಂದು ಶಾಂತಿ ಸಭೆಯ 17 ಜನ ಸೇರ್ಕೊಂಡು ಈ ಸಂಸ್ಥೆಯನ್ನು ಆರಂಭ ಮಾಡಿದ್ರು. ಅದಾದ್ಮೇಲೆ ಇದು ಇಲ್ಲಿವರೆಗೂ ಕೂಡ ನಡೀತಾ ಬಂದಿದೆ. ಪ್ರಸ್ತುತ ನಮ್ಮ ಸಂಘದ ಅಧ್ಯಕ್ಷರಾಗಿ ಡಾಕ್ಟರ್ CL ಫುಟಾಡ್ ಅವರು, ಉಪಾಧ್ಯಕ್ಷರಾಗಿ ಡಾಕ್ಟರ್ ಐವನ್ ಪಿಂಟ್ ಅವರು, ಮತ್ತೆ ನಿರ್ದೇಶಕರಿಗೆ ಇತರ 8 ಜನ ಅದರಲ್ಲಿ ಸಂಘದ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ. ಹೌದು. ಆಮೇಲೆ ಪ್ರಥಮವಾಗಿ ಇದರಲ್ಲಿ 10 ರೂಪಾಯಿ ಷೇರು ಅಂದ್ರೆ ಸದಸ್ಯತ್ವಕ್ಕೆ 10 ರೂಪಾಯಿ ಮೊದಲಿಗಿತ್ತು. ಅದಾದ ನಂತರ ಅದನ್ನ 100 ರೂಪಾಯಿಗೆ ಅದು ಕನ್ವರ್ಟ್ ಮಾಡಿ ಇವಾಗ 100 ರೂಪಾಯಿ ಅಂದ್ರೆ ಪರ್ ಶೇರ್ಗೆ 100 ರೂಪಾಯಿ ಇದೆ. 100 ರೂಪಾಯಿ ಈಗ ಮಿನಿಮಮ್ ನಾವು ಒಂದು 5 ಶೇರ್ ಅನ್ನಾದ್ರೂ ಪಡಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಇದು ಇದೆ. ಎಸ್, ಇನ್ನು ನಿರಟಮ್ಮನ್ ಅವರೇ, ನಾನು ನಿಮ್ಮನ್ನ ಕೇಳೋದಿದ್ರೆ, ಈಗ ಇಂಥ ಒಂದು ಪ್ರಯತ್ನಗಳನ್ನ ನಾವು ಬಹಳಷ್ಟು ಕೇಳಿರುವಂತದ್ದು ಬಾಸಲ್ ಮಿಷನ್ ಮೂಲಕ ಇಂಥ ಒಂದು ಎಲ್ಲ ಕೆಲಸಗಳು ನಡೆದುಕೊಂಡು ಬರ್ತಾ ಇತ್ತು ಅನ್ನುವಂಥದ್ದು. ಇದು ಇಂಥ ಒಂದು ಕೇವಲ ಒಂದು ಸಂಸ್ಥೆ ಮಾತ್ರ ಇತ್ತು, ಇನ್ನು ಬೇರೆ ಸಂಸ್ಥೆಗಳು ಏನಾದ್ರೂ ಈ ತರ ಒಂದು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ವು ಅನ್ನುವಂಥದ್ದು? ಈಗಾಗಲೇ ಹೇಳಿದಾಗೆ ನಾನು ಈ ದೇಶೀಯರಲ್ಲಿ ಆ ಚಳವಳ ನಾವೊಂದು ಏನಾದ್ರು ಮಾಡಬೇಕು, ಕೈ ಕಸಬ ನಾವೇ ಪಡ್ಕೊಳ್ಬೇಕಂತ ಚಿಂತನೆಯಲ್ಲಿ 1920ರಲ್ಲಿ ಈಗ ಸೈಂಟ್ ಆಗ್ನೆಸ್ ಹತ್ರ ಮಡಿಕೇರಿಗುಂಡೆ ಹತ್ರ ಒಂದು ಏರಿಯಾದಲ್ಲಿ ಕ್ರಿಶ್ಚಿಯನ್ ನಿಟ್ಟಿಂಗ್ ವರ್ಕ್ಸ್ ಅಂತ ಒಬ್ಬರು ಶ್ರೀಯುತ ಮಿಖೈಲ್ ಮಾಬೇನ್ ಎಂಬವರು ಅವರು ಅದನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ ಒಂದು 17 ಮಗ್ಗ ಇಟ್ಕೊಂಡಿದ್ರು. ಆನಂತರ ತಿರುಪುರದಿಂದ ಬಟ್ಟೆಗಳನ್ನು ತರಿಸಿ ಬನಿಯನ್ಗಳನ್ನು ಮತ್ತು ಒಳ ಉಡುಪುಗಳು ತಯಾರಿಸುವಂತ ಇದನ್ನು ಮಾಡ್ತಾರೆ. 1942 ತನಕ ನಡೆಸ್ತಾ ಇದ್ರು ಅವರು. ಆನಂತರ ಆಗ ನಾನು ಹೇಳಿದೆ ಪ್ರೊಟೆಸ್ಟೆಂಟ್ ಕ್ರಿಶ್ಚಿಯನ್ ಸೊಸೈಟಿಯಲ್ಲಿ 1937ರಲ್ಲಿ ಒಂದು ಮಾಡಿದ್ದು, ಅದು 54ಕ್ಕೆ ಕ್ಲೋಸ್ ಮಾಡಿದ್ರು. ಆನಂತರ ಕಂಕನಾಡಿಯಲ್ಲಿ ಶ್ರೀಯುತ ಸ್ಟ್ಯಾನ್ಲಿ ಜಾಕೋಬ್ ಎಂಬವರು ಸ್ಟ್ಯಾನ್ಲಿ ಹೊಸೈರ್ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ಅವರು ಸಹ ಹಾಗೆ ಬಟ್ಟೆಗಳನ್ನು ತರಿಸುವುದು, ಇಲ್ಲಿ ಸ್ಟಿಚ್ ಮಾಡೋದು, ಒಂದು 5-6 ಜನರು ಇಟ್ಟುಕೊಳ್ಳೋದು. ಅವರು ಒಂದು ಕಂಪನಿ ಇತ್ತು ಸ್ಟ್ಯಾನ್ಲಿ ಹೊಸೈರ್ ಅಂತೇಳಿ. 15 ವರ್ಷಗಳ ಕಾಲ ಅವರ ಉತ್ಪಾದನೆ ಮಾಡಿದ್ದಾರೆ. ಆನಂತರ ಉತ್ಪಾದನೆಯನ್ನು ನಿಲ್ಲಿಸಿ ಅಲ್ಲಿ ಸಿದ್ಧಪಡಿಸಿದಂತ ಬನಿಯನ್ಗಳನ್ನು ತರಿಸಿ ಇಲ್ಲಿ ಮಾರಾಟ ಮಾಡುವಂತ ವ್ಯವಸ್ಥೆಗಳಿತ್ತು. ಆ ನಂತರ ಈ ನಮ್ಮ ಈಗ ಪ್ರೆಸ್ ಇರುವಂತ ಬಿಲ್ಡಿಂಗ್, ಬಲ್ಮಠದಲ್ಲಿ ನಮ್ಮ ಬಾಸಲ್ ಮಿಷನ್ ಪ್ರೆಸ್ ಇರುವಂತ ಬಿಲ್ಡಿಂಗ್ 1907ರಲ್ಲಿ ಇವರು ಕಟ್ಟಿದಂತ ಬಿಲ್ಡಿಂಗ್ ಅದು. ಯಾರು ಹೊಸೈರಿ ಬಾಸಲ್ ಮಿಷನ್ ಹೊಸೈರಿ ಇಂಡಸ್ಟ್ರಿ ಕಟ್ಟಿದ ಬಿಲ್ಡಿಂಗ್ ಅಲ್ಲಿ 1972ರಿಂದ ಈಗ ಪ್ರೆಸ್ ರನ್ ಆಗ್ತಾ ಉಂಟು. ಅದೇ ಪ್ರೆಸ್ನ ಒಂದು ಭಾಗದಲ್ಲಿ ಈ ಯಾಕೆ ನಾವು ಹೊಸೈರಿ ನಮ್ಮ ಆಸಸ್ ಅಂತೇಳಿ ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಅಂತ ಹೇಳ್ತೇವೆ, ಬಾಸಲ್ ಮಿಷನ್ ಸ್ಥಾಪಿಸಿದ ಕನ್ನಡ ಮಾಧ್ಯಮದ ಈ ದೈವಜ್ಞಾನ ಶಿಕ್ಷಣ ಕೊಡುವಂತ ಸಂಸ್ಥೆ ಉಂಟಲ್ಲ, ಅದರ ಅಂಡರ್ನಲ್ಲಿರುವಂತ ಕ್ಯಾಂಪಸ್ನಲ್ಲಿ ಈ ಹೊಸೈರಿಯ ಒಂದು ಸಣ್ಣ ಒಂದು ಘಟಕ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಬಲ್ಮಠ ಹೊಸೈರಿ ಅಂತ ಒಂದು ಸ್ಥಾಪನೆ ಮಾಡಿದ್ರು 1874ರಲ್ಲಿ. ಬಲ್ಮಠ ಹೊಸೈರಿ ಮಾಡಿದ್ರು. ಆನಂತರ ಬಲ್ಮಠ ಅದರ ಉತ್ಪತ್ತಿಗಳನ್ನು ಮಾರಲಿಕ್ಕೆ ಬಲ್ಮಠ ಗಾರ್ಮೆಂಟ್ ಶಾಪ್ ಸಹ ಒಂದು ಅಲ್ಲಿ ಮಾಡಿದ್ರು. ಅದಲ್ಲದೆ ಬಲ್ಮಠ ಖಾದಿ ಇಂಡಸ್ಟ್ರೀಸ್ ಅಂತೇಳಿ. ಅದು ಮಾತ್ರ ಆಗಿನ ಏಕಂತ ಹೇಳಿದ್ರೆ ಇಲ್ಲಿಯ ನೀರಿನಲ್ಲಿ ಬ್ಲೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಬಟ್ಟೆಗಳನ್ನೆಲ್ಲ ತಿರುಪುರಕ್ಕೆ ಕಳಿಸಿ ನಾವು ಅದನ್ನು ಬ್ಲೀಚ್ ಮಾಡಿ ಅದನ್ನು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಕೆಲಸ ಆಗ್ತಿತ್ತು. ಅದರಿಂದ ಹೆಚ್ಚು ವರ್ಷ ಅದನ್ನು ರನ್ ಮಾಡ್ಲಿಕ್ಕೆ ಆಗಲಿ 1978ರಲ್ಲಿ ಅದನ್ನು ಕ್ಲೋಸ್ ಮಾಡ್ತಾರೆ. ಈಗ ನಮ್ಮ ಹತ್ರ ಸದ್ಯಕ್ಕೆ ಇರುವುದು ಈಗ 1957ರಲ್ಲಿ ಪ್ರಾರಂಭ ಮಾಡಿದಂತ ಬಲ್ಮಠ ಕೈಗಾರಿಕಾ ಸಹಕಾರ ಸಂಘ ಅದು ಮುಂದುವರಿತಾ ಉಂಟು. ಎಳುಬಿಳು ಹೇಳಿದಲ್ಲ, ಅದು ಮುಚ್ಚಲಿಕ್ಕಲ್ಲ ಮುಂದುವರಿಲಿಕ್ಕಲ್ಲ, ಅದು ಮುಚ್ಚುದಿಲ್ಲ. ಯಾಕಂದ್ರೆ ಈಗಿನ ಬೇಡಿಕೆಗಳು ಉಂಟು ಅದಕ್ಕೆ. ಯಾಕಂತೇಳಿ ಆ ಹೆಸರು ಉಳಿದ್ರಿಂದ, ನಮ್ಮ ಬಲ್ಮಕೋ ಮನೇಜ್ ಹೆಸರು ಇರೋದ್ರಿಂದ ಈಗಲೂ ಅದರ ಕೆಲವು ಪರ್ಚೇಸ್ ಮಾಡುವವರು ಕೆಲವು ಓಲ್ಡ್ ಫ್ಯಾಮಿಲಿಗಳಿದ್ದಾರೆ ಕೆಲವರೆಲ್ಲ. ಅವರಿಗೆ ನನ್ನ ಅಜ್ಜ ತಗೊಂಡು ಹೋಗ್ತು ಇಲ್ಲೇ, ನನ್ನ ಅಜ್ಜಿ ನಮಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ನಮಗೆ ಬೇಕು, ಅಲ್ಲಿಗೆ ಬಂದು ಹೊಲಿಸಿಕೊಂಡು ಹೋಗುವಂತ ಸಿಸ್ಟಮ್ ಸಹ ಉಂಟು. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಸಹ ಅಲ್ಲಿ ಮಾಡ್ತಾರೆ. ಎಸ್ ಸರ್, ನಾನೇನು ವಿನ್ಫ್ರೆಡ್ ಜೆ ಅಮನ್ ಅವರನ್ನ ಕೇಳೋದಿದ್ರೆ, ಈಗ 60 ವರ್ಷಗಳಿಂದ ಒಂದು ಸಹಕಾರ ಸಂಘ ಬೆಳೆದುಕೊಂಡು ಬಂದಿರುವಂತದ್ದು. ಯಾವುದೇ ಒಂದು ಸಂಘ ಸಂಸ್ಥೆ ಬೆಳೆಯುವುದಿದ್ರೆ ಅದರದ ಹಾದಿಯಷ್ಟು ಸುಲಭ ಆಗಿರೋದಿಲ್ಲ. ಈ ಒಂದು 60 ವರ್ಷಗಳಲ್ಲಿ ತಾವು ಅನುಭವಿಸಿದಂತ ಒಂದು ಏನಾದರೂ ಒಂದು ಅನುಭವಗಳನ್ನ ಒಂದು ಹಂಚಿಕೊಳ್ಳೋದಿದ್ರೆ?
ಈಗ ಬೆನೆಟ್ ಮತ್ತು ರಾಧಾಕೃಷ್ಣರು ಹೇಳಿದ ಹಾಗೆ ನಮ್ಮ ಅಜ್ಜ ತಾತಂದಿರ ಕಾಲದಿಂದ ಇದ್ದಂಥ ಸೊಸೈಟಿ ಆದ್ದರಿಂದ ನಮ್ಮ ಅಜ್ಜ ಯಾವಾಗಲೂ ಕೂಡ ಅಲ್ಲೇ ಬನ್ಯಾನ್ ಮತ್ತು ಕೆಲವು ಹೆಣ್ಣಗಸರ ಒಡ ಉಡುಪುಗಳನ್ನು ಪರ್ಚೇಸ್ ಮಾಡಿ ನಮ್ಗೆಲ್ಲರಿಗೂ ಸಣ್ಣ ಮಕ್ಕಳಿರುವಾಗ ನಮಗೆ ಹಾಕ್ಲಿಕ್ಕೆ ಕೊಡ್ತಿದ್ರು ಅದನ್ನೇ. ಇದು ಬಲ್ಮೆಕೋ ನಮ್ಮದೇ ಒಂದು ಸಂಸ್ಥೆ ಇದೆ, ಅದರಿಂದ ತಯಾರಿಸಿದಂತ ಒಂದು ಬನ್ಯಾನ್ ಎಂಬುದಾಗಿ ಆಗ ನಮಗೆ ಪರಿಚಯ ಮಾಡಿದ್ರು. ತದನಂತರ ನಾವು ಈಗ ಲೇಟೆಸ್ಟ್ ಫ್ಯಾಷನ್ ಪ್ರಕಾರ ಸ್ವಲ್ಪ ಚೇಂಜ್ ಆಗಿ ಈಗ ನಾನು ಒಂದು 5 ವರ್ಷ ತಗ್ಗಿನಲ್ಲಿ ಇದರಲ್ಲಿ ನಿರ್ದೇಶಕನಾಗಿ ಬಂದ ನಂತರ ಇದರ ಮಹತ್ವವನ್ನು ಕಂಡುಕೊಂಡು ಇತರಿಗೆ ನಾನು ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಒಂದು ಮೊದಲಿಂದ ಬಂದಂತ ಈ ಪ್ರಾಡಕ್ಟ್ ಇದು, ಅದನ್ನು ನಾವು ಉಳಿಸ್ಬೇಕು, ಇದನ್ನು ಹಾಕಬೇಕು ಎಂಬುದಾಗಿ ಅದರ ಬಗ್ಗೆ ನಾನು ಕೊಡ್ತೇನೆ. ಆದರೆ ಈ ನಮ್ಮ ಈಗಿನ ಫಾಸ್ಟ್ ಯುಗದಲ್ಲಿ, ಕಾಂಪಿಟೇಟಿವ್ ಯುಗದಲ್ಲಿ ನಾವು ಇದನ್ನು ಕೈಯಲ್ಲೇ ಹೊಲಿದು ಒಂದು 5-6 ಮಂದಿ ಪ್ರಾಡಕ್ಟ್ ಮಾಡುವುದರಿಂದ ಹೆಚ್ಚಿನ ಅದರಿಂದ ನಮಗೆ ಲಾಭವನ್ನು ಗಳಿಸಲಿಕ್ಕೆ ಆಗುದಿಲ್ಲ. ಹೋಲ್ ಇದರಲ್ಲಿ ದೊಡ್ಡ ಕಂಪನಿ ಮಾಧ್ಯಮ ಇವರ ಪ್ರಭಾವ ಬಂದದರಿಂದ ಅದರಲ್ಲಿ. ಆದ್ರೆ ಈಗಿನ ಹೌದು ಓಲ್ಡ್ ಜನರೇಷನ್ ನ ಒಂದು ಇದನ್ನು ಉಳಿಸಿಕೊಂಡು ಹೋದುದರಿಂದ ಆ ಹೆಸರು ನಮ್ಮಲ್ಲಿ ಈಗಲೂ ಇದೆ. ಅನೇಕರಲ್ಲಿ ಪ್ರಾಯಸ್ಥರಲ್ಲಿ ಅದಕ್ಕೆ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ನನ್ನ ಒಂದು ಉದ್ದೇಶ ಏನಂತ ಹೇಳಿದ್ರೆ, ಇದು ಸಹಕಾರ ಸಂಘ. ಯಾಕೆ ಹೇಳಿದ್ರೆ ಇದರಿಂದ ಲಾಭದ ಅಂಶ ನಾವು ಪಡ್ಕೊಳ್ಳುವಂಥದ್ದಲ್ಲ. ಇದು ನಮ್ಮೊಂದು ಸೊಸೈಟಿಯಾಗಿ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ನವರಿದ್ರು ಕೂಡ ಕೆಲಸಗಾರರು ಅಲ್ಲಿ ಅದನ್ನು ಉತ್ಪತ್ತಿ ಮಾಡಿ ಅದರಿಂದ ಸಿಕ್ಕುವಂತ ಲಾಭದ ಅಂಶವನ್ನು ಅವರಿಗೆ ನೀಡಿಕೊಡುವಂಥದ್ದು ಮುಖ್ಯ ಉದ್ದೇಶ ನಮ್ಮದು. ಅದನ್ನು ನಾವು ಹೊಂದಿಕೊಳ್ಳುವಂಥದ್ದಲ್ಲ. ಆದ್ದರಿಂದ ಈ ಸಂಸ್ಥೆ ಅದು ಉಳಿಬೇಕು, ಅನೇಕರಿಗೆ ಕೆಲಸ ಇಲ್ಲದವರಿಗೆ ಕೆಲಸ ದೊರೆಯಬೇಕು, ಕಷ್ಟದಲ್ಲಿರುವವರಿಗೆ ಒಂದು ಉದ್ಯೋಗದ ಅವಕಾಶ ಸಿಕ್ಕಬೇಕಂತ ಮುಖ್ಯ ಉದ್ದೇಶದಿಂದ ಇದನ್ನು ನಾವು ಬೆಳೆಸ್ತಾ ಇದ್ದೇವೆ. ಕಷ್ಟಗಳಿದ್ದವು ತುಂಬಾ, ಒಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಚಾಲೆಂಜ್ಗಳಿದ್ದವು. ಅದೇ ಅದನ್ನು ನಾವು ಎದುರಿಸಿಕೊಂಡು ಈಗ ನಮ್ಮ ರೆವರೆಂಡ್ ಡಾಕ್ಟರ್ CL ಫುಟಾಡ್ ಅವರ ಅಧ್ಯಕ್ಷತೆಯಲ್ಲಿ, ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಅವರಿಗೆ ಕೈ ಜೋಡಿಸಿಕೊಂಡು ಅದನ್ನು ಬೆಳವಣಿಗೆ ಪಥದತ್ತ ನಡೆಸ್ತಾ ಇದ್ದೇವೆ. ಈಗ 60 ವರ್ಷಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಕೂಡ ಸಾಕಷ್ಟು ನಡೆದಿರುವಂತದ್ದು. ಸರ್, ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ನೀಡೋದಿದ್ರೆ? ಖಂಡಿತ. ಇಷ್ಟರವರೆಗೆ ಏನಾಗಿತ್ತಂದ್ರೆ ಬರೇ ನಾವು ಹೊಸೈರಿ ಉತ್ಪನ್ನಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ಅದನ್ನ ಮಾರಾಟ ಮಾಡುವ ಚಟುವಟಿಕೆಗಳನ್ನ ಮಾತ್ರ ಮಾಡ್ತಿದ್ವು. ಸೊ ಈಗ 60ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಹೊಸದಾಗಿ ನಾವು ಅಂದ್ರೆ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಅದರಲ್ಲಿ ಮೊದಲಿಗೆ ನಾವು ಉಳಿತಾಯ ಖಾತೆಯನ್ನ ಮೆಂಬರ್ಸಿಗೆ ತೆರೆಯುವುದರ ಮೂಲಕ ಕ್ರಮೇಣ ನಾವು ಇದರಲ್ಲಿ ರಿಕರಿಂಗ್ ಡೆಪಾಸಿಟ್, ಆವೃತ್ತ ಠೇವಣಿ, ಹಾಗೆ ಫಿಕ್ಸ್ಡ್ ಡೆಪಾಸಿಟ್ಸ್, ಆಮೇಲೆ ಇಂಡಿವಿಜುವಲ್ ಲೋನ್ಸ್ಗಳನ್ನೆಲ್ಲ ಕೊಡುವಂತ ಕಾರ್ಯಕ್ರಮವನ್ನು ಕೂಡ ಮುಂದೆ ಕ್ರಮೇಣ ನಾವು ಪ್ರಾರಂಭ ಮಾಡುವ ಹಂತದಲ್ಲಿ ಇದ್ದೀವಿ. ಸೊ ಇದನ್ನ 60ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಅದನ್ನ ಉದ್ಘಾಟನೆ ಕೂಡ ಮಾಡುವವರಿದ್ದೇವೆ. ಈಗಾಗಲೇ ಆಕ್ಚುಲಿ ಚಾಲನೆ ನೀಡಿದ್ದೇವೆ ನಾವು, ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ನ ಕಲೆಕ್ಟ್ ಮಾಡುವ ಮೂಲಕ ಅದನ್ನ ಆಲ್ರೆಡಿ ಚಾಲನೆ ಮಾಡಿದ್ದೇವೆ. ಸೊ ವಿದ್ಯುಕ್ತವಾಗಿ ನಾಳೆ ಅದನ್ನ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಅದನ್ನ ಚಾಲನೆ ಕೊಡ್ಲಿಕ್ಕೆ ಇದ್ದೇವೆ. ಇನ್ನು ಬೆನೆಟ್ ಮನೋರ್, ಈಗ ಒಂದು ಸಂಘ ಸಂಸ್ಥೆಯ ಮೂಲಕ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ಕೂಡ ನಡೆದುಕೊಂಡು ಬರ್ತಾ ಇರುವಂತದ್ದು. ತಮ್ಮ ಒಂದು ಸಂಘದ ಮೂಲಕ ಯಾವ ರೀತಿ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು? ವಿಶೇಷವಾಗಿ ಮಂಗಳೂರಿನಲ್ಲಿ 5-6 ನಮ್ಮ ಕ್ರೈಸ್ತ ಸಭೆಗಳುಂಟು. ಕ್ರೈಸ್ತ ಸಭೆಗಳಲ್ಲಿ ಅಲ್ಲಿದ್ದ ಎಕ್ಸ್ಪರ್ಟ್ಸ್, ಈಗ ಹೊಲಿಗೆ ಅಥವಾ ಎಂಬ್ರಾಯ್ಡರಿ ಇರ್ಬೋದು. ಯಾಕಂದ್ರೆ ಆ ಬಾಸೆಲ್ ಮಿಷನ್ ನ ಒಂದು ಪರಂಪರೆ ನಮ್ಮ ಬಲ್ಮಠದಲ್ಲಿರುವಂತಹ ನಮ್ಮ ಕಾಸಸ್ ಕ್ಯಾಂಪಸ್ ನಲ್ಲಿ ಸ್ಟಿಚ್ ಕ್ರಾಫ್ಟ್ ಇಂಡಸ್ಟ್ರಿ ಅಂತ ಹೇಳಿ ಹೊಲಿಗೆ ತರಬೇತಿ ಕಲಿಯುವಂತ ಒಂದು ಶಾಲೆ ಉಂಟು. ಅಸಾಧಾರದ ಪರಂಪರೆ. ಅದರಲ್ಲಿ ತರಬೇತಿ ಹೊಂದಿದಂತ ಮಕ್ಕಳು ಸಹ ಅಲ್ಲಿ ಒಮ್ಮೆ ಕೆಲಸ ಮಾಡುವಂತ ಅವಕಾಶಗಳು ಇರ್ತವೆ. ಅಥವಾ ಅಲ್ಲಿಯೇ ನಮಗೆ ಜನ ಬೇಕಾದ್ರೆ ಇಲ್ಲಿಂದ ತರಬೇತಿ ಮಾಡಿ ಅಲ್ಲಿ ಕರ್ಕೊಂಡು ಹೋಗುವಂತ ಸಿಸ್ಟಮ್ ಇರ್ತದೆ. ಮತ್ತೆ ಅದು ಕ್ರೈಸ್ತರಲ್ಲದೆ, ಅದು ಕ್ರೈಸ್ತರಿಗೆ ಮಾತ್ರ ಅಲ್ಲ, ಅದರಲ್ಲಿ ಆ ಧರ್ಮ ಭೇದ ಅದರಲ್ಲಿ ಇಲ್ಲ. ಈಗ ನಮ್ಮಲ್ಲಿರುವಂತಹ 6 ಸ್ಟಾಫ್ ಅಲ್ಲಿ ಸಹ 50-50 ಅಲ್ಲ, 2 ಜನ ಮಾತ್ರ ಕ್ರೈಸ್ತರು, ಮತ್ತೆ 4 ಜನ ಬೇರೆ ಧರ್ಮದವರಿದ್ದಾರೆ. ಹಾಗೆ ಧರ್ಮದ ಇದೆ. ಮತ್ತೆ ನಮ್ಮ ಇದು ಡೈರೆಕ್ಟರ್ಸ್ ಹಾಗೆ ಖಾಲಿ ಕ್ರೈಸ್ತ ಧರ್ಮದವರು ಮಾತ್ರ ಅಲ್ಲ, ಡೈರೆಕ್ಟರ್ಸ್ ವಿಶೇಷ ಅಂತ ಹೇಳಿದ್ರೆ ಬೇರೆ ಬೇರೆ ಫೀಲ್ಡ್ ನವರು ಇದ್ದಾರೆ. ನೋಡಿ, ಇವರು ಚರ್ಚಿನಲ್ಲಿ ಧರ್ಮಗುರುಗಳು, ನಮ್ಮ ಅಧ್ಯಕ್ಷರವರು ಧರ್ಮಾಧ್ಯಕ್ಷರಾಗಿ ನಿವೃತ್ತ ಹೊಂದಿದವರು, ಮತ್ತೆ ನಾನು ಲೈಬ್ರರಿಲಿ ಕೆಲಸ ಮಾಡುವವ, ಮತ್ತೆ ಒಬ್ಬರು LSS ಅಲ್ಲಿ ಲೆಕ್ಚರರ್ ಆಗಿ ಡಾಕ್ಟರ್ ಪಿಂಟೋ ಅಂತೇಳಿ ಅವರು ಲೆಕ್ಚರರ್ ಆಗಿ ರಿಟೈರ್ಡ್ ಆದವರು, ಮತ್ತೆ ಒಬ್ಬರು ಫ್ರೆಡ್ರಿಕ್ಸ್ ಹೋಮ್ಸ್ ಅಂತೇಳಿ ಅವರು ವಿಜಯ ಬ್ಯಾಂಕ್ ಅಲ್ಲಿ ರಿಟೈರ್ಡ್ ಆದವರು, ಮತ್ತೊಂದು ಹನ್ನ ಫೆಡೇಲಿಯಾ
ಎಂಬುವರು ಸಿಂಡಿಕೇಟ್ ಬ್ಯಾಂಕಿಂದ ರಿಟೈರ್ಡ್ ಆದವರು, ಮತ್ತೊಂದು ಡೋರಿಸ್ ನೆಲೆಂಟ್ ಅಂತ ಒಬ್ಬರಿದ್ದಾರೆ, ಅವರು ವಾರ್ಡನ್ ಆಗಿ ಮಹಿಳೆಯರ ಮಧ್ಯೆ ಹೆಣ್ಮಕ್ಕಳ ಮಧ್ಯೆ ಸೇವೆ ಸಲ್ಲಿಸಿದವರು. ಹಾಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡಿರೋದು. ಅದಲ್ಲದೆ ಇನ್ನೊಬ್ಬರು ಬಿ ಆನಂದ್ ಅಂತ ಇದ್ದಾರೆ, ಅವರು ಭಗವತಿ ಕಾಪರೇಟಿವ್ ಸೊಸೈಟಿಯಲ್ಲಿ ಅವರು 40 ವರ್ಷ ಸೇವೆ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಹಾಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ನಮ್ಮ ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿಯ ಇವನ್ ಮೆಂಬರ್ಗೆ ಸಹ ನಾವು ಈಗ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡುವ ಸಿಸ್ಟಮ್ ಇಲ್ಲ. ಮೊದಲಿತ್ತು ಲಾಭಾಂಶ ಇರುವಾಗ. ಈಗ ಲಾಭಾಂಶ ಅಂತ ಹೇಳಿದ್ರೆ ಲಾಸ್ ಇಲ್ಲ, ಲಾಭಾಂಶ ಇಲ್ಲದಿರೋದ್ರಿಂದ ಡಿವಿಡೆಂಡ್ ಕೊಡುವುದಿಲ್ಲ. ಈ ಉತ್ಪನ್ನಗಳಲ್ಲಿ ನಮ್ಮ ಮೆಂಬರ್ಸ್ನವರು ಯಾರು ಡೈರೆಕ್ಟರ್ ಇರ್ಬೋದು, ಮೆಂಬರ್ಸ್ ಶೇರ್ ಹೋಲ್ಡರ್ಸ್ ಬಟ್ಟೆ ಖರೀದಿ ಮಾಡಿ 15% ರಿಯಾಯಿತಿ ದರದಲ್ಲಿ ನಾವು ವರ್ಷ ಇಡೀ ಕೊಡ್ತೇವೆ. ಅಂತೂ ಈ ನಮ್ಮ ಸಮಾಜದೊಂದಿಗೆ ಇದು ಬಲ್ಮುಖ ಹೆಸರು ಉಳಿಸಿಕೊಳ್ಳಿಕ್ಕಾಗಿ ಅದು ಉಳಿದಿ ಇರುವುದರಿಂದ ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಮಾಜದೊಂದಿಗೆ, ಸಭೆಯೊಂದಿಗೆ ಹೆಚ್ಚು ಮಹಿಳೆಯರ ಕ್ಷೇತ್ರದಲ್ಲಿ ಏನಾದ್ರು ಒಂದು ಮಾಡಿ. ಈಗಂತೇಳಿ ಹೊಸ 60ನೇ ವಾರ್ಷಿಕೋತ್ಸವದ ಇದರಲ್ಲಿ ಅದು ಯಾಕಂದ್ರೆ ಮೊದಲು ಹಿಂದೆ ಎಲ್ಲ ಇರುವಾಗ ಡೈರೆಕ್ಟರ್ಸ್ನವರು ಎಲ್ಲ ಗಂಡಸರೇ ಇದ್ರು. ಈಗ 3 ಅಲ್ಲ ಮಹಿಳೆಯರು, ಇಬ್ಬರು ಮಹಿಳೆಯರಿದ್ದಾರೆ. ಏನ್ ಮಾಡುತ್ತೆ, ಅದಕ್ಕೊಂದು ಸಪರೇಟ್ ಒಂದು ಸಮಿತಿ ಮಾಡಿ ಮಹಿಳೆಯರದ್ದು ಒಂದು ವಿಂಗ್ ಮಾಡಿ ಏನ್ ಮಾಡಬಹುದು ಈ ಕ್ಷೇತ್ರದಲ್ಲಿ, ಮಹಿಳೆಯರಿಗೆ ಸ್ವಸಹಾಯಕ ಸಂಘ ಮಾಡಬಹುದಾ ಅಂತ ಒಂದು ಪ್ಲಾನ್ ಮಾಡುವಂತ ಒಂದು ಐಡಿಯಾದಲ್ಲಿ ಇದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತಗೊಳ್ಬೇಕು. ವೀಕ್ಷಕರೇ, ಒಂದು ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಿರಾಮಕ್ಕಿಂತ ಮುಂಚೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಇನ್ನು ನಾನು ಬೆನರ್ಜಿ ಅಮ್ಮನ್ ಅವರನ್ನ ಮತ್ತೊಂದು ಪ್ರಶ್ನೆ ಕೇಳುತ್ತಿದ್ರೆ, ಒಂದು 60 ವರ್ಷಗಳ ಒಂದು ಪ್ರಯಾಣ ಅನ್ನೋದು ಅಷ್ಟೊಂದು ಸುಲಭದ್ದಾಗಿರೋದಿಲ್ಲ. ಎಲ್ಲ ಕಡೆ ಏನಾದರೂ ಒಂದು ವಿಶೇಷ ಒಂದು ಪ್ರಕರಣಗಳು ಅಥವಾ ಘಟನೆಗಳು ಸಂಭವಿಸಿದೆ. ಹಾಗೇನೆ ತಮ್ಮ ಒಂದು ಸಂಘದ ಒಂದು 60 ವರ್ಷದ ಪ್ರಯಾಣದಲ್ಲಿ ಅಂತಹ ಏನಾದರೂ ಘಟನೆಗಳು ಸಂಭವಿಸಿದ್ಯಾ, ಹೇಗೆ ಅನ್ನುವಂಥದ್ದು? ಘಟನೆಗಳೊಂದು 2 ಘಟನೆಗಳನ್ನು ಈ ಗಳಿಗೆ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. 1981ರಲ್ಲಿ ಒಮ್ಮೆ ನಮ್ಮ ಸಂಘದ ಕಟ್ಟಡಕ್ಕೆ ಬೆಂಕಿ ಬಿತ್ತು. ಪುಣ್ಯ ಅಂತ ಹೇಳಿದ್ರೆ ದಾಸ್ತಾನು ಇರುವಂತ ಬಟ್ಟೆಗಳ ಎಲ್ಲ ಇಡೀ ಸುಟ್ಟೋಯ್ತು. ಸುಟ್ಟೋಗಿ ಆಫೀಸ್ನ ಕಚೇರಿ ಯಾವುದೇ ಕಡತಗಳಿರ್ಬೋದು, ರೆಕಾರ್ಡ್ ಯಾವ್ದು ಏನಾಗಲಿಲ್ಲ. ಅದೊಂದು ಪಾರ್ಟ್ ಇಲ್ಲಿ ಫುಲ್ಲು. ಕಾರಣ ಅಂತ ಹೇಳಿದ್ರೆ ಶಾರ್ಟ್ ಸರ್ಕ್ಯೂಟ್, ಕರೆಂಟಿನ ವೈರ್ನಿಂದ ಇದಾಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಸುಟ್ಟೋಯ್ತು. ಅದಕ್ಕೆ ಹಿಂದೆ ಹಾಕ್ತಿದ್ರೆ ಸುಟ್ಟಿರಲಿಲ್ಲ. ಯಾಕಂದ್ರೆ ಅಲ್ಲಿ ರೆಕಾರ್ಡ್ ಅಲ್ಲಿ ದಾಖಲೆಯಲ್ಲಿ ಉಂಟು, ಚಾರ್ಕೋಲ್ ತಂದು ಇಸ್ತ್ರಿ ಹಾಕ್ತಿದ್ರು ಅಂತ. ಆಗ ಇಸ್ತ್ರಿಯನ್ನು ಬೆಂಕಿ ಕೆಂಡವನ್ನೆಲ್ಲ ಆಫ್ ಮಾಡಿ ಹೋಗ್ತಾರೆ. ಇದು ಚಾನ್ಸ್ ಇಲ್ಲ. ಇದು ವಿದ್ಯುತ್ನ ಓವರ್ಲೋಡ್ ಬಂದದ್ರಿಂದ ಹಾಗೆ ಆಗಿ ಆನಂತರ ಆಗ ಕಟ್ಟಡವನ್ನು ಕಟ್ಟಲಿಕ್ಕೆ ಸಮಸ್ಯೆ ಆಯ್ತು. ಆಗ ಕಟ್ಟಡ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಆಗ ಕರ್ನಾಟಕ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತ ಹೇಳಿ ಒಂದಿತ್ತು, ಅಲ್ಲಿಂದ ಸಹಾಯ ತಗೊಂಡು ಮತ್ತೆ ಸರ್ಕಾರದಿಂದ ಆಗ ಈ ಇದರಿಂದ ಸೊಸೈಟಿಯಿಂದ ಒಂದು ಸಹಾಯಧನ ಲೋನ್ ಆಗಿ ಕೊಡ್ತಿದ್ರು, ಕಡಿಮೆ ಇಂಟ್ರೆಸ್ಟ್ ನಲ್ಲಿ ಕೊಡ್ತಾರೆ. ಅದನ್ನು ತಕೊಂಡು ಅದನ್ನು ಬಿಲ್ಡಿಂಗ್ ಸರಿ ಮಾಡಿದ್ರು. ಆ ನಂತರ ನಮ್ಗೆ ಈ ಪ್ರಾಡಕ್ಟ್ ಮಾಡ್ಲಿಕ್ಕೆ ಮಿಷನ್ಗಳು ಬೇಕಲ್ಲ, ಎಲ್ಲ ಇಂಡಿಯನ್ ತಿರುಪುರದಿಂದ ತಂದ ಮಿಷನ್ಗಳೆಲ್ಲ ಇತ್ತು. 2010-12ರಲ್ಲಿ ನಮ್ಮ ಈಗ ಇರುವಂತಹ ಅಧ್ಯಕ್ಷರಾದ ಬಿಷಪ್ CL ಫುಟಾಡ್ ಅವರ ನಾಯಕತ್ವದಲ್ಲಿ ಅಮೆರಿಕದಲ್ಲಿ ನಮ್ಮ ಜಿಲ್ಲೆಯವರೊಬ್ಬರು ಬಿಷಪರಾಗಿದ್ದಾರೆ, ರೆವರೆಂಡ್ ಡಾಕ್ಟರ್ ಸುದರ್ಶನ್ ದೇವದಾರ್ ಅಂತೇಳಿ. ಅವರ ಮೂಲಕ ಕೊರಿಯಾದ ಕ್ರೈಸ್ತ ಸಭೆಯವರು ಅಲ್ಲಿದ್ದಾರೆ. ಅವರ ಸುಮಾರು ಅದೊಂದು ಗ್ರೂಪು ಈ ಇಂಥ ಭಾರತ ದೇಶದಲ್ಲಿರುವಂತಹ ಇಂಥ ಸಂಘಟನೆಗಳು ಅಥವಾ ಈ ಮಹಿಳೆಯರ ಮಧ್ಯೆ ಅಥವಾ ವಿದ್ಯಾಭ್ಯಾಸ, ಹೆಣ್ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಹೆಲ್ಪ್ ಮಾಡುವಂತ ಒಂದು ಸಂಸ್ಥೆ. ಅವರ ಮೂಲಕ ಒಂದು 8 ಹೊಸ ಮಿಷನ್ಗಳು ತರುವಾಗಂತ ಆಯ್ತು. 8 ಮಿಷನ್ ಈಗಲೂ ಅದು ಈಗ ರನ್ನಿಂಗ್ ಅಲ್ಲಿ ಉಂಟು. ಎಲ್ಲ ಜರ್ಮನ್ ನಿರ್ಮಿತ, 2 ಮಾತ್ರ ತಿರುಪುರದಿಂದ ತಂದದ್ದು. ಮತ್ತೆ 8 ಜರ್ಮನ್ ನಿರ್ಮಿತ ಮಿಷನ್ಗಳನ್ನು ನಾವು ಇಲ್ಲಿಗೆ ಜರ್ಮನಿ ತಂದದ್ದಲ್ಲ, ಅಲ್ಲಿ ಜರ್ಮನಿಯ ದುಡ್ಡು ಇಲ್ಲಿ ತಿರುಪುರದಿಂದ ಸಪ್ಲೈ ಆದದ್ದು ನಮಗೆ 8 ಮಿಷನ್ಗಳು ಸಹ. ಅದಲ್ಲದೆ ಹೊಸ ಒಂದು ಜನರೇಟರ್, ಈಗ ಇರುವಂತ ಪ್ರೆಸೆಂಟ್ ಇರುವಂತ ಜನರೇಟರ್ ತರುವಂತಾಯ್ತು. ಯಾಕಂತೇಳಿ ನಮ್ಮ ಉತ್ಪತ್ತಿಯಲ್ಲಿ ಲಾಭ ಮಾಡಿ ಬಿಲ್ಡಿಂಗ್ ದೊಡ್ಡದು ಮಾಡೋದು ಅಥವಾ ಹೊಸ ಮಿಷನ್ ತರೋದು ನಮಗೆ ಸಾಧ್ಯತೆ ಇರಲಿಲ್ಲ. ಅದಕ್ಕಾಗಿ ಈಗ ನಾವು 60ನೇ ವರ್ಷದ ವಾರ್ಷಿಕೋತ್ಸವ ಯಾಕಂತ ಹೇಳಿದ್ರೆ ನಮ್ಮ ಚರ್ಚ್ ಲೆವೆಲಲ್ಲೇ ಈಗ ಕೊಡುಗೈ ದಾನಿಗಳು ಸುಮಾರು ಜನ ಇರುವುದರಿಂದ ಈ ಇದರ ಲೆಕ್ಕದಲ್ಲಿ ನಾವು ಈ ದುರಸ್ತಿ ನಮ್ಮ ಕಟ್ಟಡವನ್ನು ಚಂದ ಮಾಡಬೇಕು, ದುರಸ್ತಿಯಲ್ಲಿ ನಿಂತಹ ಕಟ್ಟಡವನ್ನು ಸುಂದರ ಮಾಡಬೇಕು, ಮತ್ತೆ ಸಣ್ಣ ಸಣ್ಣ ಅವಶ್ಯಕತೆಗಳನ್ನು ಪಡೆದುಕೊಳ್ಳಬೇಕಂದ್ರೆ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಸಹ ಏನಾದರೂ ಸ್ವಲ್ಪ ಮೇಲೆ ತರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಎಸ್, ನಾನಿನ್ನು ವಾರ್ಷಿಕೋತ್ಸವ ಸಮಿತಿ ಸಂಚಾಲಕ ವಿನ್ಫ್ರೆಡ್ GM ಅವರನ್ನ ಕೇಳಿದ್ರೆ, ಇನ್ನು ನಾಳೆ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಬರೋದಿದ್ರೆ ಯಾವ ರೀತಿ ಸಿದ್ಧತೆಗಳು ನಡೆದಿದೆ ಅನ್ನುವಂಥದ್ದು ಸರ್? ನಾಳೆ ನಮ್ಮ
ನಮ್ಮ ಸಂಘದ ಅಧ್ಯಕ್ಷರಾದಂಥ ರೆವರೆಂಡ್ ಡಾಕ್ಟರ್ ಸಿ ಎಲ್ ಪುಟ್ಟೋಡ್ ಅವರ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ನಮ್ಮ ಮಾನ್ಯ ಬಿಷಪರು ಧರ್ಮಾಧ್ಯಕ್ಷರು ಅಂದ್ರೆ ನಮ್ಮ ದಕ್ಷಿಣ ಸಭಾ ಪ್ರಾಂತದ ಧರ್ಮಾಧ್ಯಕ್ಷರಾದ ರೈಟ್ ರೆವರೆಂಡ್ ಮೋಹನ್ ಮನ್ರೋಜರವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಮತ್ತೊಂದು ಮುಖ್ಯ ಅತಿಥಿಗಳಾಗಿ ನಮ್ಮ ಸಹಕಾರಿ ಸಂಘ ಅದರ ಉಪ ನಿಬಂಧಕರಾದಂಥ ಶ್ರೀ ಬಿ ಕೆ ಸಲೀಂನವರು ಅವರು ಬರ್ತಾ ಇದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಥಿಯಾಲಜಿ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕಾಸಸ್ನ ಕಾರ್ಯದರ್ಶಿ ಆದಂಥ ರೆವರೆಂಡ್ ಡಾಕ್ಟರ್ ಹನಿಗಬ್ರಾಲಯನವರು ಮುಖ್ಯ ಅತಿಥಿಗಳಾಗಿ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಸಭೆಗಳ ದಕ್ಷಿಣ ಕನ್ನಡ ಸಭೆಗಳ ದಕ್ಷಿಣ ಸಭಾ ಇದರ ಪರಿಷತ್ತಿನ ಅಧ್ಯಕ್ಷರಾದಂಥ ರೆವರೆಂಡ್ ಪ್ರಭರಾಜಯ್ಯನವರು ಮುಖ್ಯ ಅತಿಥಿಗಳಾಗಿ ಬರ್ತಾರೆ. ಆಮೇಲೆ ಒಬ್ಬರು ಇದೆ ಪರವೂರಲ್ಲಿ ನಮ್ಮ ಸಭೆಯ ನಮ್ಮ ಸಂಸ್ಥೆಯ ನಮ್ಮ ಮರಿಕೇರಿಗುಡ್ಡೆ ಸಭೆಯವರಾದಂಥ ಶ್ರೀಯುತ ಸಂತೋಷ್ ಕುಮಾರ್ ಜುವಾನಸ್ರವರು ಅವರು ಮುಖ್ಯ ಅತಿಥಿಗಳಾಗಿ ಅವರು ಬರ್ತಾ ಇದ್ದಾರೆ. ಮುಖ್ಯವಾದಂಥ ಏನಂತ ಇದೆ, ನಾವು ಇದಕ್ಕೆಲ್ಲ ಸಿದ್ಧತೆಗಳು ಮಾಡಿಕೊಂಡು ನಾವೊಂದು ಈ ಕಾರ್ಯಕ್ರಮ ಮಾಡೋದ್ರ ಮೂಲಕ ನಾವು ಇತರರಿಗೆ ಕೂಡ ಸಭೆಯಲ್ಲಿರುವಂಥ ಬೇರೆ ಬೇರೆಯವರಿಗೂ ಕೂಡ ಸಮಾಜದವರಿಗೂ ಕೂಡ ಅವರನ್ನು ಕರೆದು ಕಾರ್ಯಕ್ರಮ ಮಾಡಿ ಇದರ ಪರಿಚಯ ಮಾಡುವಂಥ ಉದ್ದೇಶದಿಂದ ಈ 60 ವರ್ಷದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಅದಕ್ಕೆಲ್ಲ ಸಿದ್ಧತೆಗಳಾಗಿದೆ. ಈಗ ನಾಳೆ ಸಂಜೆ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ. ಅದರೊಂದಿಗೆ ನಾವು ಕಲ್ಚರ್ ಪ್ರೋಗ್ರಾಮ್ ಕೂಡ ಇಟ್ಕೊಂಡಿದ್ದೇವೆ. ಇನ್ನು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಅವರನ್ನ ಕೇಳೋದಿದ್ರೆ, ಈಗ ವಜ್ರ ಮಹೋತ್ಸವದ ಅಂಗವಾಗಿ ಏನಾದರೂ ವಿಶೇಷ ಯೋಜನೆಗಳನ್ನ ಏನಾದರೂ ಹಮ್ಮಿಕೊಳ್ಳಲಾಗಿದೆಯಾ ಅನ್ನುವಂಥದ್ದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ? ಅದೇ ನಾನು ಆಗ್ಲೇ ಹೇಳ್ದಂಗೆ ಇಷ್ಟರವರೆಗೆ ನಾವು ಈ ಬರೇ ಹೊಸೇರಿ ಉತ್ಪನ್ನಗಳನ್ನ ಮಾತ್ರ ಮಾಡ್ತಾ ಇದ್ವು. ಈಗ ಹೊಸದಾಗಿ ಇದರ ಕಾರ್ಯಚಟುವಟಿಕೆಗಳನ್ನ ವಿಸ್ತರಿಸುವ ಉದ್ದೇಶದಿಂದ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಅದೇ ಅಂದ್ರೆ ಸ್ಟಾರ್ಟಿಂಗ್ ಈಗ ಉಳಿತಾಯ ಖಾತೆಯನ್ನ ಮೆಂಬರ್ಸ್ಗೆ ತೆರೆಯುವುದು, ಅದರ ಜೊತೆಗೆ FDs ಅನ್ನ ಕಲೆಕ್ಟ್ ಮಾಡೋದು, ಆಮೇಲೆ ಸಂಘದ ಸದಸ್ಯರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ವೈಯಕ್ತಿಕ ಸಾಲಗಳು, ಅದು ವಾಹನ ಸಾಲ ಇರ್ಬೋದು ಅಥವಾ ವೈಯಕ್ತಿಕ ಸಾಲಗಳನ್ನ ನೀಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತೀವಿ ನಿಧಾನಕ್ಕೆ. ಹೀಗಾದ್ರೆ ಒಟ್ಟು ಬೆಳವಣಿಗೆಯನ್ನ ಗಮನಿಸೋದಿದ್ರೆ ಏನ್ ಅನ್ಸುತ್ತೆ ಸರ್ ನಿಮಗೆ ಅನ್ನುವಂಥದ್ದು? ಸಂಘದ ಒಟ್ಟು ಬೆಳವಣಿಗೆಯನ್ನ ಗಮನಿಸಿಕೊಂಡು ಬಂದ್ರೆ ಇಷ್ಟರವರೆಗೆ ಬಂದ ಹಾದಿಯ ಬಗ್ಗೆ ಒಂದು ಹೇಳೋದಿದ್ರೆ? ಇದನ್ನು ಮುನ್ನಡೆಸ್ಕೊಂಡು ಹೋಗ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಆ ರಿಕ್ವೆಸ್ಟ್ಗಳು ನೋಡುವಾಗ ನಮಗೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಈಗ ಕೆಲಸಗಾರರು ಬಿಟ್ಟಾಗ ಈಗ ನಾವು ಚರಿತ್ರೆ ನೋಡಿದ್ರೆ ನಾಳೆ ನಾವು 14 ಮಂದಿಗೆ ಸನ್ಮಾನ ಮಾಡಿದ್ವಿ ಆ ಕಾರ್ಯಕ್ರಮದಲ್ಲಿ. ಅದರಲ್ಲಿ ಒಂದು 3 ಮಂದಿ ಅಧ್ಯಕ್ಷರಾಗಿದ್ದವರು, ಒಂದು ಜಯನಂದ ಕೋಟಿಯಾದ, ಮತ್ತೊಂದು ಒಲಿವರ್ ಅಂತೆಟ್, ಮತ್ತೊಂದು ರೆವರೆಂಡ್ ಸಾಮೇಲ್ ಜತ್ರ ಅವರು ಅಧ್ಯಕ್ಷರಾಗಿದ್ದವರು. ಮತ್ತೊಬ್ಬರು 22 ವರ್ಷಗಳ ಕಾಲ ನಿರ್ದೇಶನ ಕೆಲಸ ಮಾಡ್ತಿದ್ದಂತ ಹನ್ನಾ ಸೋನ್ಸೆಬರ್ ಅವರು ಟೀಚರ್ ಆಗಿದ್ದವರು. ಅದಲ್ಲದೆ 37 ವರ್ಷ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದಂತ ಜಗನ್ನಾಥ ರಾವ್ ಅಂತ ಒಬ್ಬರಿದ್ದಾರೆ. ಆನಂತರ ಗುಮಾಸ್ತರಾಗಿ ಮತ್ತು ಮಾರಾಟ ಪ್ರತಿನಿಧಿ ಆಗಿದ್ದಂತ ಗ್ಲಾಡ್ಸನ್ ಜೈಕರ್ ಅವರನ್ನು ಸನ್ಮಾನ ಮಾಡ್ತೇವೆ. ಅದಲ್ಲದೆ 7-8 ಮಂದಿ ಹೊಲಿಗೆ ಹೆಂಗಸರು ಮಹಿಳೆಯರನ್ನು ಸನ್ಮಾನ ಮಾಡುವಂಥದ್ದು. ಒಬ್ಬರು ಜಾನಕಿ ಎಂಬುದಾಗಿ ಅವರು 14 ವರ್ಷ ಮಾಡಿದ್ದಾರೆ. ಗ್ಲಾಡಿಸ್ ಕೌನ್ಸಿ ಎಂಬುದಾಗಿ ಅವರು 17 ವರ್ಷ, ವಿನಯ ಫ್ಲೋರಿನ್ ಎಂಬುದಾಗಿ 23 ವರ್ಷ, ಆಗ್ನೆಸ್ ವಿಲಿಯಂ ಎಂಬುವರು 27 ವರ್ಷ, ಶಾಂತಾ ಕಾರ್ಕಡ್ ಎಂಬುವರು 14 ವರ್ಷ, ಐವಿ ವಿಲ್ಹೆಲ್ಮಿನ್ ಎಂಬುವರು 17 ವರ್ಷ, ಸ್ನೇಹಲತಾ 27 ವರ್ಷ, ಮತ್ತೊಬ್ಬರು ಈಗಲೂ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಆಶಾ ಡೇವಿಡ್ ಅವರು 29 ವರ್ಷ. ನಮ್ಮ ಒಂದು ಇದು ಅಂತೇಳಿ ಉದ್ದೇಶ 15 ವರ್ಷ ಮೇಲೆ 14ರಿಂದ 15 ವರ್ಷ ಮೇಲ್ಪಟ್ಟು ಕೆಲಸ ಮಾಡಿದ ಎಲ್ಲರನ್ನು ಆ ದಿವಸ ನಾಳೆ ಸನ್ಮಾನ ಮಾಡಬೇಕು. ಅವರಿಗೆ ಗುರುತಿಸಬೇಕು. ಅವರನ್ನು ಕರೆದು ಎಲ್ಲರೂ ನಾಳೆ ಎಲ್ಲ ಒಪ್ಪಿದ್ದಾರೆ ಬರ್ತೀವಿ. ಅವ್ರಿಗೆ ಸಂತೋಷ. ನಾವು ಬಲಮುಖದಲ್ಲಿ ನಿಮಗೊಂದು ಸಣ್ಣ ಒಂದು ಸನ್ಮಾನ ಮಾಡ್ತೇವೆ ಅಂತ ಹೇಳುವಾಗ ದೊಡ್ಡ ಸನ್ಮಾನ ಅಲ್ಲ, ಆದರೆ ಗುರುತಿಸುವ ಸಂತೋಷ ಎಲ್ಲರೂ ಬರ್ತೇವೆ ಅಂತ ಹೇಳಿದ ನಮಗೂ ಸಂತೋಷ. ಯಾಕಂದ್ರೆ ನಾವು ಮಾಡಿದ ಈ ಸಮಾರಂಭ ಸಾರ್ಥಕ. ಯಾಕಂದ್ರೆ ಇವರಿಗೆ ನಾವು ಮಾಡದಿದ್ರೆ ಈ ನಮ್ಮ 70-80 ಡೈರೆಕ್ಟರ್ನವರಿದ್ದಾರೆ, 10-15 ಡೈರೆಕ್ಟರ್ನವರು, ಈಗ ಮಾಜಿ ಡೈರೆಕ್ಟರ್ ಅವರೂ ಬರ್ತಾರೆ. ಅವರನ್ನು ಒಟ್ಟಿಗೆ ನಾವು, ಯಾಕಂದ್ರೆ ಈ ಚರಿತ್ರೆ ಇರೋದ್ರಿಂದ ಆ ಚರಿತ್ರೆ ಆಗ್ಲಿಕ್ಕೆ ಕಾರಣ ಆದಂತ ಪ್ರತಿಯೊಬ್ಬರನ್ನು, ಕೆಲಸಗಾರರು, ಡೈರೆಕ್ಟರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರನ್ನು ಒಟ್ಟು ಸೇರಿಕೊಂಡೆ ಅವರೆಲ್ಲ ಬಂದರೆ ನಾಳೆಯ ಜನ ನಮಗೆ ಸುಮಾರು ಜನ ಆಗ್ತದೆ. ಯಾಕಂದ್ರೆ ಅದೊಂದು ಆ ಗೆಟ್ ಟುಗೆದರ್ ಮಾಡಬೇಕು ಅಂತ ಉದ್ದೇಶದಿಂದಲೇ ಎಲ್ಲರನ್ನೂ ಕರೆಸಿ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ದಾದ್ರೂ ನೆರವು ಅನ್ನುವಂಥದ್ದು ಅಥವಾ ಸಹಕಾರ ಅನ್ನುವಂಥದ್ದು ಏನಾದರೂ ಇದೆಯಾ? ಹೇಗೆ ಅನ್ನುವಂಥದ್ದು ನೆರವು ಅಂತೇಳಿ ನಮಗೆ ಹೊರಗಿಂದ ನೆರವಿಲ್ಲ. ನಮ್ಮ ಚರ್ಚ್ಗಳಲ್ಲಿ, ನಮ್ಮ ಮಂಗಳೂರಿನಲ್ಲಿ 13 ಚರ್ಚ್ಗಳು ಉಂಟು.
ಈಗ ನಾವು ಒಂದು ಮ್ಯಾಗಝಿನ್ ಸ್ವರ್ಣ ಸಂಚಿಕೆ ಮಾಡ್ತಾ ಇರ್ತೇವೆ, ಫುಲ್ ಪೇಜ್ಗೆ ಒಂದು 5,000 ಅಂತದೊಂದು ಫಿಕ್ಸ್ಡ್ ರೇಟ್ ಇದ್ರೆ ಅಂಥದ್ದು ಕೊಡ್ತಾರೆ. ಮತ್ತೆ ನಮ್ಮಲ್ಲಿ ಕೆಲವರು ಕೊಡುಗೈದಾನಿಗಳಿದ್ದಾರೆ ನಮ್ಮ ಚರ್ಚ್ ಲೆವೆಲಲ್ಲಿ, ಮಂಗಳೂರಿನಲ್ಲಿ ಇರುವಂತಹ ಚರ್ಚ್ಗಳು. ಯಾಕಂತ ಹೇಳಿದ್ರೆ ನಾವು ಬೇರೆ ಡಿಸ್ಟಿಕ್ ಹೋದ್ರೆ ಅವರಿಗೆ ಸಂಬಂಧಪಟ್ಟದ ಒಂದು ಸಂಘ ಆಗಿರೋದ್ರಿಂದ ಆದ್ರೂ ಸಹ ಕೆಲವರು ಕೊಡುಗೈದಾನಿಗಳು ಮತ್ತೆ ಹೊರ ದೇಶದಿಂದ ಬರುವಂತ ಸಿಸ್ಟಮ್ ಆಗಲಿ ಅಂತದೆಲ್ಲ. ಮತ್ತೆ ಸಹಕಾರದಿಂದ ಸಹ ನಾವು ಸರ್ಕಾರದಿಂದ ಸಹ ಇದು ಸಹಕಾರ ಸಂಘ ಆಗೋದ್ರಿಂದ ನಾವು ಸರ್ಕಾರದಿಂದ ಆಗಲಿ ಬೇರೆ ಯಾವ ಡೋನರ್ಸ್ದಿಂದ ಆಗಲಿ ನಾವು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಮ್ಮ ಒಳಗಿನ ಕ್ರೈಸ್ತ ಸಮುದಾಯದ ಮತ್ತು ನಮ್ಮ ಹಿತೈಷಿಗಳ ಕೊಡುಗೈದಾನಿಗಳ ಸಹಾಯದಿಂದಲೇ ಈ ಸಂಘ ನಡೀತದೆ. ಎಸ್, ನಾನು ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೇನೆ. ಎಸ್ ವೀಕ್ಷಕರೇ, ಅದಕ್ಕಿಂತ ಒಂದು ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ವಿರಾಮಕ್ಕಿಂತ ಮುಂಚೆ ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರ ಸಂಘದ ಬಗ್ಗೆ, ಸಂಘ ಬೆಳೆದು ಬಂದಂತಹ ಹಾದಿಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ವಿ. ಇನ್ನು ಈ ಒಂದು ಸಂಘದ ಸ್ಥಾಪನೆ ಹಿಂದೆ ಇರುವಂತದ್ದು ಒಂದು ಸಾಮಾಜಿಕ ಒಂದು ಕ್ರಾಂತಿಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ. ಎಸ್, ಈ ಒಂದು ಕೆಲಸದಲ್ಲಿ ಈಗಾಗಲೇ ಬಾಸಲ್ ಮಿಷನ್ ನ ಒಂದು ಪರಂಪರೆಯನ್ನ ಬೆಳೆಸಿಕೊಂಡು ಬಂದಂತಹ ಸಹಕಾರ ಸಂಘ ಯಶಸ್ವಿಯಾಗಿರುವಂತದ್ದು. ಎಸ್ ಬೆನೆಟ್ ಸರ್, ನಾನು ಕೇಳೋದಿದ್ರೆ ಮಹಿಳೆಯರ ಒಂದು ಸಾಮಾಜಿಕ ಕ್ರಾಂತಿ ಮಾಡುವಲ್ಲಿ ಈ ಸಹಕಾರ ಸಂಘ ಬಹಳಷ್ಟು ಯಶಸ್ವಿ ಆಯಿತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಹಿಂದೆ ಮಹಿಳೆಯರ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಂತಹ ಕಾಲಘಟ್ಟ ಅದು. ಅಂತಹ ಸಂದರ್ಭದಲ್ಲಿ ಮಹಿಳೆಯರನ್ನ ಮನೆಯಿಂದ ಒಂದು ಹೊರಗೆ ಕರೆತಂದು ಅವರನ್ನ ಒಂದು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವಂತಹ ಪ್ರಯತ್ನ ಈ ಮೂಲಕ ನಡೆದಿರುವಂಥದ್ದು. ಇದರ ಬಗ್ಗೆ ಏನ್ ಅನಿಸುತ್ತೆ ಸರ್ ನಿಮಗೆ? ಈ ಬಾಸೆಲ್ ಮಿಷನ್ ಅವರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಪ್ರಾಥಮಿಕ ಶಾಲೆ ಮಾಡುವುದು 1836ರಲ್ಲಿ. ಹಾಗದು ಓಪನ್ ಟು ಆಲ್, ಅದರಲ್ಲಿ ಕ್ರೈಸ್ತ ಧರ್ಮದವರಿಗೆ ಇರ್ತಲ್ಲ, ಅದು ಎಲ್ಲರಿಗೆ ಶಿಕ್ಷಣ ಎಂಬ ರೀತಿಯಲ್ಲಿ ಪ್ರಾರಂಭ ಆದ ಶಿಕ್ಷಣ. ಪ್ರಾರಂಭ ಮಾಡಿದ್ರು, ಶಾಲೆ ಪ್ರಾರಂಭ ಆಯಿತು. ಒಂದೇ ಒಂದು ಹುಡುಗಿಯರ ಶಾಲೆ ಬರಲಿಕ್ಕೆ ತಯಾರಿಲ್ಲ. ಇವರಿಗೆ ಏನಂತ ಹೇಳಿದ್ರೆ ಪ್ರತಿ ಸ್ಟೇಷನ್ಗಳಲ್ಲಿ ಒಂದು ಮಿಷನರಿ ಒಟ್ಟಿಗೆ ಒಂದು ಮಹಿಳಾ ಮಿಷನರಿ ಇದ್ದು, ಅವರ ಶ್ರೀಮತಿಯವರಿದ್ರು. ಅವರಿಗೆ ಆ ಶ್ರೀಮತಿಯವರ ಕೆಲಸ ಹೆಣ್ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಆದರೆ ಯಾವುದೇ ಮಕ್ಕಳು ಬರುವುದಿಲ್ಲ, ವಿದ್ಯಾಭ್ಯಾಸ ಹೇಗೆ ಕೊಡಬೇಕು, ಅವರಿಗೆ ಮಕ್ಕಳನ್ನು ಕರೆಯುವುದು ಹೇಗೆ, ಅಲ್ಲಿಗೆ ಹೆಣ್ಮಕ್ಕಳನ್ನು ಹೇಗೆ ಕರೆಯುವುದು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಿಮಗೆ ಹೊಲಿಗೆ ಕಲಿಸ್ತೇವೆ, ಬಟ್ಟೆ ಹೊಲಿಯಲಿಕ್ಕೆ ಕಲಿಸ್ತೇವೆ, ಎಂಬ್ರಾಯ್ಡರಿ ಮಾಡ್ಲಿಕ್ಕೆ ಕಲಿಸ್ತೇವೆ, ಡ್ರಾಯಿಂಗ್ ಮಾಡ್ಲಿಕ್ಕೆ ಕಲಿಸ್ತೇವೆ ಅಂತೇಳಿ ಮಕ್ಕಳನ್ನು ಆಗ ಬರ್ಲಿಕ್ಕೆ ಆ ಒಂದು ಅಟ್ರಾಕ್ಷನ್ ಮೇಲೆ ಬರ್ಲಿಕ್ಕೆ ಶುರು ಮಾಡಿದ್ರು. ಆಗ ಎಂಬ್ರಾಯ್ಡರಿ ಅಥವಾ ಹೊಲಿಗೆ ತರಬೇತಿಯ ಗೊತ್ತಿರಬೇಕಾದ್ರೆ ಸ್ವಲ್ಪ ಅಕ್ಷರ ಜ್ಞಾನ ಇರಲೇಬೇಕಾಯ್ತು. ಹಾಗೆ 1842ರಿಂದ ಈ ಶಿಕ್ಷಣಕ್ಕೆ ನಮ್ಮ ಪ್ರಾಥಮಿಕ ಶಾಲೆಗೆ ಹೆಣ್ಮಕ್ಳು ಬರಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಮತ್ತು ಕಾರ್ಕಳದಲ್ಲಿ 1856ರಿಂದ ಈ ಎಲ್ಲ ಕಾಸ್ಟ್ನವರು ಈ ಶಾಲೆಗೆ ಬರ್ತಾ ಇದ್ರು. ಅಲ್ಲಿ ಬಂಟು ಬೇರೆ ಹೇಳ್ಬೇಕಾಗಿಲ್ಲ, ಸಣ್ಣ ಈಗ ಒಂದು 60 ಜಾತಿ ಇರ್ಬೋದು, ಎಲ್ಲರೂ ಬರ್ತಾ ಇದ್ರು. ಆದರೆ ಬ್ರಾಹ್ಮಣ ಹೆಣ್ಮಕ್ಕಳು ಬರ್ತಾ ಇರಲಿಲ್ಲ. ಯಾಕೆಂದ್ರೆ ಆಗ ಆ ಸ್ಥಿತಿ ಹಾಗೆ ಇತ್ತು. ಯಾಕಂದ್ರೆ ಹೆಣ್ಮಕ್ಳು ಹೊರಗೆ ಹೋಗುವಂತಹ ಸ್ಥಿತಿ ಆಗಿರಲಿಲ್ಲ. ಆಗ ಅವ್ರು ಏನ್ ಮಾಡಿದ್ರು, ಈ ನಮಗೆ ಬ್ರಾಹ್ಮಣ ಹೆಣ್ಮಕ್ಳಿಗೆ ಬೇರೆ ಶಾಲೆ ಮಾಡಿದ್ರೆ ನಾವು ಬರ್ತೇವೆ. ಹಾಗೆ 1852 ಈಗಲೂ ಒಂದು 10 ವರ್ಷ ಕೆಳಗೆ ಆ ಬೋರ್ಡ್ ನೀವು ನೋಡಿರ್ಬೋದು, ಆ ಜನತಾ ಬಜಾರ್ ಹತ್ರ BM ಬ್ರಾಕೆಟ್ ನಲ್ಲಿ ಬ್ರಾಹ್ಮಿನ್ ಗರ್ಲ್ಸ್ ಹೈಸ್ಕೂಲ್ ಅಂತ ಒಂದಿತ್ತು, ನೋಡಿದ್ರೆ ನೀವೆಲ್ಲ ಬ್ರಾಹ್ಮಿನ್ ಗರ್ಲ್ಸ್ ಹೈಸ್ಕೂಲ್ ಅಂತಿತ್ತು. ಅದರಲ್ಲಿ ಬ್ರಾಹ್ಮಣ ಹೆಣ್ಮಕ್ಕಳಿಗೆ ಶಾಲೆ ನಡೀತಾ ಇತ್ತು. ಆನಂತರ ಈಗ ಎಲಿಮೆಂಟರಿ ಶಾಲೆಗೆ ವಿದ್ಯಾಭ್ಯಾಸಕ್ಕೆ ಬಂದ್ರೆ ಸಹ, ಹೈಸ್ಕೂಲ್ ಮಟ್ಟದ ವಿದ್ಯಾಭ್ಯಾಸ ಮಾಡಿದ್ರೆ ಸಹ ನಮ್ಮ ಗವರ್ಮೆಂಟ್ ಕಾಲೇಜ್ ಶುರು ಆಯ್ತು. 1868ರಲ್ಲಿ ಗವರ್ಮೆಂಟ್ ಕಾಲೇಜ್ ಶುರು ಆಯ್ತು. ಒಂದೇ ಒಂದು ಹೆಣ್ಮಕ್ಕಳು ಕಾಲೇಜ್ ಹೋಗುದಿಲ್ಲ. 1900 ನಂತರ, ಯಾಕಂತೇಳಿ 1872ರಲ್ಲಿ ಏನೋ ಅಲ್ಲಿ ಟೀಚರ್ ಟ್ರೈನಿಂಗ್ ಶಾಲೆ ಆಗ್ತದೆ, ಅಲ್ಲಿ B.Ed ಕಾಲೇಜ್ ಎಲ್ಲ ಆಗ್ತದೆ, ಸೈನ್ಸ್ ಸೈನ್ಸ್ನವ್ರಿಗೆ ಪ್ರಾರಂಭ ಆಗ್ತದೆ. 1900 ಇದು ಅಗ್ನೆಸ್ ಎಲ್ಲ ಆಗುದು ಮತ್ತೆ ಅದಕ್ಕಿಂತ ಮೊದಲು ಅಲ್ಲಿ ಆಗಿದ್ದರಿಂದ ಈ 1900 ನಂತರ ಡಿಗ್ರಿಗೆ ಮಕ್ಕಳು ಹೋಗ್ಲಿಕ್ಕೆ ಶುರು ಮಾಡಿದ್ರು. ನಮ್ಮ ಮಿಷನ್ ಶಾಲೆಗಳಲ್ಲಿ ಈಗಾಗಲೇ ಇವರು ಅಮ್ಮಣ್ಣಯ್ಯ ಅವರು ಹೇಳಿದ್ರು 60-70 ಶಾಲೆ ಇತ್ತು ಅಂತ. ಎಲ್ಲ ಗಂಡಸ ಮಾಸ್ಟರ್ನವರೇ, ಪುರುಷ ಶಿಕ್ಷಕರೇ, ಮಹಿಳೆ ಇರಲಿಲ್ಲ. ಆನಂತರ 1900 ನಂತರ ಈ ಶಿಕ್ಷಣ ಮುಂದುವರೆದ ಹಾಗೆ ಈ ನೇಯ್ಗೆ ಕ್ಷೇತ್ರ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರ ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಸರಣ ಈಗಿನ ನಮ್ಮ ಮಿಷನ್ ಶಾಲೆಗಳಲ್ಲಿ 80% ಇಂದ ಜಾಸ್ತಿ ಹೆಣ್ಮಕ್ಕಳೇ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಲ್ಮೋಕೋ ಅಲ್ಲದೆ ಈಗ ನಾವು ಸ್ಥಾಪಿಸಿದಂಥ ಯಾವುದೇ ಇದರಲ್ಲಿ, ಈಗ ನಮ್ಮ ಸ್ಟಿಚ್ ಕ್ರಾಫ್ಟ್ ಉಂಟು, ಈಗ ಅಲ್ಲಿ ಮಹಿಳೆಯರಿಗೆ ಉದ್ಯೋಗ, ಮತ್ತು ಅವರು ಸ್ಥಾಪನೆ ಮಾಡಿದಂಥ ನೇಯ್ಗೆ ಇದು ಹಂಚಿನ ಕಾರ್ಖಾನೆಯಲ್ಲಿ ಉದ್ಯೋಗ ಕೊಡೋದು,
ನೇಯ್ಗೆ ಕಾರ್ಖಾನೆಯಲ್ಲಿ ನೂಲು ಸುತ್ತುವಂಥ, ಮನೆಗೆ ತಗೊಂಡು ಹೋಗಿ ನೂಲು ಸುತ್ತುವಂಥದ್ದು, ಮತ್ತೆ ಹಂಚಿನ ಕಾರ್ಖಾನೆಯಲ್ಲಿ ಕಷ್ಟದ ಕೆಲಸ, ಸುಲಭ ಮಾಡುವಂಥ ಕೆಲಸಗಳನ್ನೆಲ್ಲ ಮಹಿಳೆಯರು ಮಾಡ್ತಿದ್ರು. ಅದರಿಂದ ಈ ಮಹಿಳೆಯರು ಈ ಮನೆ, ಅಡಿಗೆ ಕೋಣೆ ಮತ್ತು ತಮ್ಮ ತೋಟಗಳನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಕಾರಣ ಈ ವಾಷಿಂಗ್ ಮಿಷನ್ಗಳೇ ಅಂತೇಳಿ ಚರಿತ್ರೆಯಲ್ಲೇ ದಾಖಲಾಗಿದೆ. ಮಹಿಳೆಯರು ಹೊರಗೆ ಬಂದು ಕೆಲಸ ಮಾಡಲಿಕ್ಕೆ ಕಾರಣವೇ ವಾಷಿಂಗ್ ಮಿಷನ್ಗಳು, ಈ ಸಂಸ್ಥೆಗಳು. ಹಾಗೆ ಈ ಕ್ಷೇತ್ರದಲ್ಲಿ, ನಮ್ಮ ಕೈಗಾರಿಕೆ ಕ್ಷೇತ್ರದಲ್ಲಿ, ಮುಖ್ಯವಾಗಿ ಈ ಹೊಸಾರಿ ಕ್ಷೇತ್ರದಲ್ಲಿ ಮಹಿಳೆಯರನ್ನೇ ಒಂದು ನೇರ ದೃಷ್ಟಿಯಲ್ಲಿಟ್ಟುಕೊಂಡು ಆ ಸೇವೆ ಮುಂದುವರಿಕೊಂಡು ಬಂದಿದೆ. ಅದಲ್ಲದೆ ಅದರಲ್ಲಿ ಚರ್ಚ್ಗಳಲ್ಲಿ ಸಹ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡುವವರಿಗೆ ಅವರಿಗೆ ತರಗತಿ ಕೊಡುವಂಥದ್ದು, ಮಂಗಳೂರಲ್ಲಿ YWC ಒಂದಿತ್ತು, ಅವರಿಗೆ ಸಹ ಅದು ಮಹಿಳೆಯರಿಗೆ ಇರುವಂಥ ಒಂದು ಸಂಸ್ಥೆ, ಯಂಗ್ ವಿಮೆನ್ಸ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತ ಹೇಳಿತ್ತು. ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಕಳಿಗೆ ತರಬೇತಿ ಕೊಡುವಂಥದ್ದು, ಮತ್ತು ಈ ಇದರಲ್ಲಿ ಎಂಬ್ರಾಯ್ಡರಿ ಮತ್ತು ಸ್ಟಿಚಿಂಗಲ್ಲಿ ಕೆಲಸ ಮಾಡಲಿಕ್ಕೆ ಟ್ರೈನಿಂಗ್ ಕೊಡುವಂಥದ್ದು. ಯಾಕಂತೇಳಿ ಈಗಲೂ ಸಹ ನೀವು ಬಲ್ಮಕೋ ಹೇಗೆ ಉಂಟಾ ಹಾಗೆ ಬಲ್ಮಠ ನಮ್ಮ ಕ್ಯಾಂಪಸ್ಸಲ್ಲಿ, ಕರ್ನಾಟಕ ಥಿಯಾಲಜಿಕಲ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರುವಂಥ ಸ್ಟಿಚ್ ಕ್ರಾಫ್ಟ್ ಸರ್ ಒಂದು 40, ನಮ್ಮ ಫುಲ್ ಟೈಮ್ ಕೋರ್ಸ್ 40, ಪಾರ್ಟ್ ಟೈಮ್ 50-60 ಮಕ್ಕಳು, ಹೆಣ್ಮಕ್ಕಳು ಈಗಲೂ ಅಲ್ಲಿ ಹೊಲಿಗೆ ತರಬೇತಿ ಕಲಿತಾ ಇದ್ದಾರೆ. ಅದು ಫುಲ್ ಟೈಮ್ ಕೋರ್ಸ್ ಉಂಟು, ಶಾರ್ಟ್ ಟೈಮ್ ಕೋರ್ಸ್ಗಳು ಅಲ್ಲಿ ನಡೀತಾ ಉಂಟು. ಎಸ್ ನಾನು ರಾಧಾಕೃಷ್ಣ ಅವರ ಹತ್ರ ಕೇಳೋದಿದ್ರೆ, ಈಗಾಗಲೇ 60 ವರ್ಷಗಳು ತುಂಬಿದೆ. ಈಗ ಒಂದು ವಜ್ರ ಮಹೋತ್ಸವ ಅಂದರೆ ನಾಳೆ 60ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇನ್ನು ಮುಂದಕ್ಕೆ ಈಗ ತಮ್ಮ ಮುಂದೆ ಇರುವಂತಹ ಸವಾಲುಗಳು ಏನು ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ತೀರಿ ಅನ್ನುವಂಥದ್ದು, ಸಂಸ್ಥೆಯನ್ನ ಇನ್ನಷ್ಟು ಮುನ್ನಡೆಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ? ಸವಾಲುಗಳು ಅಂತಂದ್ರೆ ಮುಖ್ಯವಾಗಿ ಈ ಹೊಸೈರಿ ವಿಭಾಗವನ್ನ ಅದರಲ್ಲಿ ಮಾರ್ಕೆಟಿಂಗ್ಗೆ ನಮಗೆ ಸವಾಲಿನ ಕೆಲಸ ಆಗ್ತಿದೆ. ಈಗ ಈ ಕಾಂಪಿಟೇಷನ್ ಇದರಲ್ಲಿ ಪ್ರಾಡಕ್ಟ್ ಅನ್ನ ಆ ಲೆವೆಲ್ಗೆ ತಗೊಂಡ್ಬಿಟ್ಟು ನಾವು ಮಾರಾಟ ಮಾಡೋದೇ ನಮಗೆ ಸವಾಲಿನ ಕೆಲಸ. ಎಸ್ ಏನು ಕೊನೆಯದಾಗಿ ಇನ್ಫ್ಯಾಕ್ಟ್ ಜಯಮನ್ನ ಸರ್ ಏನ್ ಹೇಳ್ತೀರಿ? ಅಂದ್ರೆ ಕೊನೆಯದಾಗಿ ನಿಮ್ಮ ಒಂದು ಸಂಘವನ್ನು ಇನ್ನಷ್ಟು ಮುನ್ನಡೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ತಮ್ಮ ದೃಷ್ಟಿಕೋನಗಳು ಏನಿದ್ದಾವೆ ಅನ್ನುವಂಥದ್ದು? ನಾನು ಹೇಳುವ ಪ್ರಕಾರ ಆಕ್ಚುಲಿ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಏರು ಬೀಳುಗಳು ಇರ್ತವೆ, ಆದರೂ ಕೂಡ ಅದರಿಂದ ಬರುವಂತ ಹೆಣ್ಮಕ್ಕಳಿಗೆ ಸಿಕ್ಕುವಂತ ಬಹಳ ಪ್ರಾಮುಖ್ಯವಾಗಿ ಕೆಲಸ ಮತ್ತು ನಮ್ಮ ಮೊದಲಿನಿಂದ ಬರೆದ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವುದಕ್ಕೋಸ್ಕರ ನಾವು ಆದಷ್ಟು ಪ್ರಯತ್ನ ಪಡಬೇಕೆಂಬುದಾಗಿ ನನಗೆ ಅನಿಸ್ತಾ ಇದೆ. ಖಂಡಿತವಾಗಿಯೂ ನಾವೆಲ್ಲರೂ ಇದರ ರುಚಿಯನ್ನು ತಿಳಿದುಕೊಂಡೆ, ಅಂದ್ರೆ ಅದರಲ್ಲಿ ಆದಂತ ಎಲ್ಲ ಬೆಳವಣಿಗೆ ಮತ್ತು ಮೊದಲು ವಾಸಲ್ ಮಿಷನ್ ಅವರು ಬಂದು ಮಾಡಿದಂತ ಈ ಸಂಸ್ಥೆ ಅದು ಹೆಸರನ್ನು ಉಳಿಸ್ಕೊಂಡು ಹೋಗ್ಬೇಕೆಂಬಂತ ಉದ್ದೇಶದಿಂದ ಅದಕ್ಕೋಸ್ಕರ ನಾವು ಎಲ್ಲ ಕೈ ಜೋಡಿಸಿ ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೆ ಬಹಳ ಪ್ರಾಮುಖ್ಯವಾಗಿ ದೇವರ ಕೃಪೆ ಸಹಾಯ ಕೂಡ ನಾವು ಆಶಿಸುವವರಾಗಿದ್ದೇವೆ ಮತ್ತು ಸಮಾಜದಿಂದ, ಸಭೆಯಿಂದ ಅದಕ್ಕೆ ಬೇಕಾದಂತ ಸಹಕಾರದ ಹಸ್ತವನ್ನು ಕೊಡುವುದಾದ್ರೆ ಇದು ಖಂಡಿತವಾಗಿ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದೀಗ ಒಂದು ಕಟ್ಟಡ ನವೀಕರಣದ ಕೆಲಸ ಕೂಡ ನಡೀಲಿಕ್ಕಿದೆ ಅನ್ನುವಂಥದ್ದು, ಆ ನಿಟ್ಟಿನಲ್ಲಿ ಕೂಡ ಸಂಘ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು, ಇದಕ್ಕೆ ಕೂಡ ಎಲ್ಲ ಸಹಕಾರ ಬೇಕು ಅನ್ನುವಂಥದ್ದನ್ನ ಸಂಘ ಬಯಸ್ತಾ ಇರುವಂತದ್ದು. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಈ ಬಗ್ಗೆ ನಾವು ಎಂತ ಹೇಳಿದ್ವಿ, ಈಗ ಫಂಡ್ ರೈಸ್ ಮಾಡ್ಲಿಕ್ಕೆ ಒಂದು ಕಾರಣ ಬೇಕು. ಯಾಕಂದ್ರೆ ಸಹಕಾರ ಸಂಘದಲ್ಲಿ ಫಂಡ್ ರೈಸ್ ಮಾಡ್ಲಿಕ್ಕಿಲ್ಲ. ಕೊಡುಗೆ ದಾನಿಗಳು ಕೊಟ್ರೆ, ಈಗ ನಾವು ಆಗಲೇ ಹೇಳಿದಾಗೆ 8 ಮಿಷನ್ ತಗೊಳ್ಬೇಕಾದ್ರೆ ನಮಗೆ ಕೆಲವು ಲಕ್ಷ ಬೇಕಾಯ್ತು, ಒಂದು ಸಂಸ್ಥೆಯವರು ಕೊಟ್ಟರು. ಈಗ ನಾವೇನ್ ಮಾಡ್ಬೇಕಂತ ಹೇಳಿದ್ವಿ, ನಮ್ಮಲ್ಲಿ ಇರುವಂತ 230 ಸದಸ್ಯರು ಮಾತಾಡಿದ್ರು, ಅದು 1000 ಸದಸ್ಯರು ಮಾಡಬೇಕು. ಶೇರ್ ಹೋಲ್ಡರ್ಸ್ ನಮ್ಮ ಸಭೆಗಳಲ್ಲಿದ್ದಾರೆ. ನಾವೇಕಂತ ಹೇಳಿ ಪಬ್ಲಿಸಿಟಿ ಅಂತದೆಲ್ಲ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ. ಅದಲ್ಲದೆ ಈ ನಾವೀಗ ಒಂದು ಸ್ವರ್ಣ ಸಂಚಿಕೆ ಮಾಡ್ತಾ ಇದ್ದೇವೆ, ಅದರಲ್ಲಿ ಜಾಹೀರಾತುಗಳನ್ನು ಸಂಗ್ರಹ ಮಾಡೋದ್ರ ಮೂಲಕ ಮತ್ತೆ ಕೊಡುಗೆ ದಾನಿಗಳು ಯಾರಾದರೂ ಈಗ ನಮ್ಮಿಂದ ಈ ಸಂಸ್ಥೆಗೆ ಇಂಥದ್ದೊಂದು ಮಾಡಬಹುದು ನಾವು, ಆ ರೀತಿಯಾಗಿ ಒಂದು ಸಣ್ಣ ಮಟ್ಟಿನಲ್ಲಿ, ದೊಡ್ಡ ಮಟ್ಟಿನಲ್ಲಿ ಬಿಲ್ಡಿಂಗ್ ಅನ್ನು ಡೆಮಾಲಿಷ್ ಮಾಡಿ ನಾವೀಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನೋಡ್ತೇವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಬುಲ್ಡೋಸರ್ ತಂದು ಬಿಚ್ಚಿ ಲೆವೆಲ್ ಮಾಡಿ ತಿರುಗಿ ಯಾರಾದ್ರೂ ಅನುದಾನ ಕೊಟ್ಟರೆ ಅಂತ ಸಿಸ್ಟಮ್ಗೆ ನಾವು ಹೋಗುದಿಲ್ಲ. ಯಾಕಂದ್ರೆ ಇದ್ದದನ್ನು ಉಳಿಸ್ಕೊಳ್ತೇವೆ. ಅದರೊಟ್ಟಿಗೆ ಈಗ ಅನಾನುಕಾಲಿತ ಉಂಟು, ನಮಗೆ ಸ್ಥಳಾವಕಾಶ ಸ್ವಲ್ಪ ಕೊರತೆ ಉಂಟು, ಸಣ್ಣ ಮಟ್ಟಿನ ಒಂದು ಇದು ಮಾಡುವಂತ. ಅದಲ್ಲದೆ ನಮಗೀಗ ಉತ್ಪನ್ನಗಳನ್ನು ನಮಗೆ ಸ್ಟಾಕ್ ಇಡ್ಲಿಕ್ಕೆ ನಮಗೆ ಫಂಡ್ ಬೇಕು, ಅದಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತೇನಂತೇಳಿ ಲಾಭವೇ ಮಾಡಬೇಕು ಉದ್ದೇಶ ಅಲ್ಲ. ಇನ್ನು ಈಗ 6 ಜನ ಕೆಲಸ ಮಾಡ್ತಾರೆ, ಇನ್ನೊಂದು 6 ಜನ 12 ಜನ ಕೆಲಸ ಮಾಡುವಂತ ಸಂಸ್ಥೆಯಾಗಿ ಬೆಳೆಯಬೇಕು. ಮತ್ತೆ ಇದರ ಮೂಲಕ ಈ ಪರಂಪರೆ ಉಳಿಬೇಕು. ಈ ನೇಯ್ಗೆ ಕಾರ್ಖಾನೆ ಜಿಲ್ಲೆಯಲ್ಲಿ ಪ್ರಾರಂಭ ಆದದ್ದು, ಈ ಪರಂಪರೆ ಉಳಿಸ್ಕೊಂಡು ಇನ್ನು ಈಗ ನಾವು ಒಂದು ಅವಧಿಯಲ್ಲಿ ಡೈರೆಕ್ಟರ್ಸ್ ಆಗಿರ್ತೇವೆ, ಈಗ ಹೊಸಬರು ಬರ್ತಾರೆ, ಹೊಸ ಹೊಸ ನಾಯಕತ್ವ ಬರಬೇಕು, ಹೊಸ ಹೊಸ ಉದ್ದೇಶದಿಂದ ಈ ಸಂಸ್ಥೆ ಮುಂದುವರಿಯಬೇಕೆಂದು ನಮ್ಮದ ಆಶೆ.
ಎಸ್, ಧನ್ಯವಾದಗಳು ಮೂವರಿಗೂ. ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ. ಹಾಗೇನೆ ಸಹಕಾರ ಸಂಘ ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಹಾಗೇನೆ ಮುಂದಿನ ಕಾರ್ಯ ಯೋಜನೆಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಎಸ್, ಇದೀಗ ಸಂಸ್ಥೆಯ 60ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಾಳೆ ಬಲ್ಮಠದಲ್ಲಿರುವಂತಹ ಬಿಷಪ್ ಜತ್ತನ್ನ ಸಭಾಂಗಣದಲ್ಲಿ ನಡೀಲಿಕ್ಕಿದೆ. ಸಂಜೆ 4 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ನಡೀಲಿಕ್ಕಿರುವಂತದ್ದು. ಸಂಘದ ಬೆಳವಣಿಗೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ನಮಸ್ಕಾರ.